ಸೀನಿಯರ್ ಸಿಟಿಜನ್ಸ್ಗೆ ಏನೋ 50% ಕಡಿಮೆ ಮಾಡ್ತೀವಿ ಅಂತ ಇದ್ರು. ಅದಕ್ಕೆ ಏನೇನ್ ರೂಲ್ಸ್ ಮಾಡ್ತಾರೋ ಗೊತ್ತಿಲ್ಲ. ಅವೆಲ್ಲ ನೋಡ್ರಿ ಬಂದಾಗ ಬಂದ್ರೆ ಓಕೆ. ಅಷ್ಟೇ ಎಲ್ಲಿ ಮಾತಾಡಿ. ಇಲ್ಲಿ ಇಂಡಿಯಾದಲ್ಲಿ ಹೇಳ್ತಾ ಇದ್ದೀರಾ? ಡೊಮೆಸ್ಟಿಕ್ ಅಯ್ಯೋ ಅದ್ ಅವಾಗ್ಲೂ ಅಂದ್ರು ಆಗ್ಲಿಲ್ಲ ಬಿಡ್ರಿ. ಆಗ್ಲಿಲ್ಲ ಬಿಡ್ಲಿಲ್ಲ. ಸುಮ್ನೆ ಅವ್ರ ಕಾಯಕ್ ಆಗ್ತದ. ನಮ್ಗೂ ಏಜ್ ಆದ್ಮೇಲೆ ಮನ್ಸ್ ಬಂದಾಗ ಹೋಗ್ಬೇಕು ಬಂದ್ಬಿಡ್ಬೇಕು ಅತ್ಲಾಗೆ. ಇನ್ನೊಂದ್ಸಾರಿ ಹೋಗ್ ಬರ್ತೀವಿ ಅಷ್ಟೇ, ನಾವೇನ್ ಮತ್ ಹೋಗಂಗಿಲ್ಲ. ನಮ್ಗೂ ಆಗಲ್ರಿ ಈಗ ಪೂರಾ. ಆಗಲ್ಲ. ಮೊನ್ನೆ ಹೋದ್ವಿ, ಆ ಟ್ರೈನ್ ಹತ್ತೋದು ಇಳಿಯೋದು ಎಲ್ಲ ಪ್ರಾಬ್ಲಮ್ ನಮ್ಮ ಯಜಮಾನ್ರಿಗೆ ಪಾಪ. ಅಯ್ಯೋ ಬೇಡ. ಇನ್ನ ಫ್ಲೈಟ್ ಆದ್ರೆ ಏನಾಗುತ್ತೆ, ನಿಮ್ಗೆ ವೀಲ್ ಚೇರ್ ಕಂಟಿನ್ಯೂಸ್ ಆಗಿರುತ್ತೆ. ಮತ್ತೆ ಏನ್ ಸುಮ್ನೆ ನಡ್ಕೊಂಡ್ ಹೋಗೋ ಹಂಗಿರುತ್ತೆ, ಹತ್ತೋದ್ ಇರಲ್ಲ. ಅದಕ್ಕೆ ಅಮೆರಿಕ ಹೋಗ್ ಬರೋ ಸುಲಭ, ಇಲ್ಲಿ ನಮ್ಮಲ್ಲಿ ಹೋಗೋದೇ ಕಷ್ಟ ಆಗತ್ತೆ ನಮ್ಗೆ. ಇಲ್ಲ ಮಾತಾಜಿ, ಇದು ರೈಲ್ವೆ ಸ್ಟೇಷನ್ ಅಲ್ಲಿ ಇದಿರುತ್ತಲ್ಲ ಮಾತಾಜಿ. ಅಲ್ಲ ಅದಿರುತ್ತೆ, ಅದು ಕರ್ಕೊಂಡು ಹೋಗುತ್ತೆ. ಮಾತಾಜಿ ಲೈವ್ ಹೋಗ್ತಿದೆ. ಹರೇ ಕೃಷ್ಣ. ಜಯೋ ರಾಧ ಮಾಧವ ಕುಂಜ ಬಿಹಾರಿ, ಜಯೋ ರಾಧ ಮಾಧವ ಕುಂಜ ಬಿಹಾರಿ, ಜಯ ಗೋಪಿ ಜನ ವಲ್ಲಭ ಗಿರಿವರದಾರಿ, ಜಯ ಗೋಪಿ ಜನ ವಲ್ಲಭ ಗಿರಿವರದಾರಿ, ಯಶೋದನಂದನ ವ್ರಜನರಂಜನ, ಯಶೋದನಂದನ ವ್ರಜನರಂಜನ, ಯಮುನಾ ತೀರಾವನಚಾರಿ, ಯಮುನಾ ತೀರಾವನಚಾರಿ, ಜಯೋ ರಾಧ ಮಾಧವ ಕುಂಜ ಬಿಹಾರಿ. ಹರಿ ಕೃಷ್ಣ 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 ಹರಿ ಹರಿ, ಹರಿ ರಾಮ 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 ಹರಿ ಹರಿ. ಓಂ ಅಜ್ಞಾನತಿಮಿರಾಂಧಸ್ಯ ಜ್ಞಾನಾಂಜನಶಲಾಕಯಾ ಚಕ್ಷುರುನ್ಮಿಲಿತಂ ಯೇನ ತಸ್ಮೈ ಶ್ರೀ ಗುರುವೇ ನಮಃ. ಶ್ರೀ ಚೈತನ್ಯ ಮನೋಭೀಷ್ಟಂ ಸ್ಥಾಪಿತಂ ಯೇನ ಭೂತಲೆ ಸ್ವಯಂ ರೂಪಃ ಕದಾ ಮಹ್ಯಂ ದದಾತಿ ಸ್ವಪದಾಂತಿಕಂ. ವಂದೇಹಂ ಶ್ರೀಗುರು ಶ್ರೀಯುತಪದಕಮಲಂ ಶ್ರೀಗುರುನ್ ವೈಷ್ಣವಾಂಶ್ಚ ಶ್ರೀರೂಪಂ ಸಾಗ್ರಜಾತಂ ಸಹಗಣ ರಘುನಾಥಾನ್ವಿತಂ ತಂ ಸಜೀವಂ ಸಾದ್ವೈತಂ ಸಾವಧೂತಂ ಪರಿಜನಸಹಿತಂ ಕೃಷ್ಣ ಚೈತನ್ಯ ದೇವಂ ಶ್ರೀರಾಧಾ ಕೃಷ್ಣಪಾದಾನ್ ಸಹಗಣ ಲಲಿತಾ ಶ್ರೀ ವಿಶಾಖಾನ್ವಿತಾಂಶ. ಹೇ ಕೃಷ್ಣ ಕರುಣಾ ಸಿಂಧು ದೀನಬಂಧು ಜಗತ್ಪತಿ ಗೋಪೇಶ ಗೋಪಿಕಾ ಕಾಂತ ರಾಧಾಕಾಂತ ನಮೋಸ್ತುತೆ. ತಪ್ತ ಕಾಂಚನ ಗೌರಾಂಗಿ ರಾಧೆ ವೃಂದಾವನೇಶ್ವರಿ ವೃಷಭಾನುಸುತೆ ದೇವಿ ಪ್ರಣಮಾಮಿ ಹರಿಪ್ರಿಯೆ. ವಾಂಛಾಕಲ್ಪತರುಭ್ಯಶ್ಚ ಕೃಪಾ ಸಿಂಧುಭ್ಯ ಏವ ಚ ಪತಿತನಾಂ ಪಾವನೇಭ್ಯೋ ವೈಷ್ಣವೇಭ್ಯೋ ನಮೋ ನಮಃ. ನಮೋ ಓಂ ವಿಷ್ಣುಪಾದಾಯ ಕೃಷ್ಣಪ್ರೇಷ್ಠಾಯ ಭೂತಲೆ ಶ್ರೀಮತೆ ಭಕ್ತಿವೇದಾಂತ ಸ್ವಾಮಿನಿತಿ ನಾಮಿನಿ ನಮಸ್ತೆ ಸರಸ್ವತಿ ದೇವಿ ಗೌರವಾಣಿ ಪ್ರಚಾರಿಣಿ ನಿರ್ವಿಶೇಷ ಶೂನ್ಯವಾದಿ ಪಾಶ್ಚಾತ್ಯ ದೇಶತಾರಿಣಿ. ಜಯ ಶ್ರೀ ಕೃಷ್ಣ ಚೈತನ್ಯ ಪ್ರಭು ನಿತ್ಯಾನಂದ ಶ್ರೀ ಅದ್ವೈತ ಗದಾಧರ ಶ್ರೀವಾಸಾದಿ ಗೌರ ಭಕ್ತ ವೃಂದ. ಹರೇ ಕೃಷ್ಣ 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 ಹರೇ ಹರೇ, ಹರೇ ರಾಮ 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 ಹರೇ ಹರೇ. ಹರೇ ಕೃಷ್ಣ. ಎಲ್ಲರಿಗೂ ಶ್ರೀ ಶ್ರೀ ರಾಧಾ ಗೋವಿಂದ ಮಂಗಳೂರು ಇಸ್ಕಾನ್ನಿಂದ ನವನಿಷ್ಠ ಪ್ರಭುಗಳು ಆಯೋಜಿಸಿರುವ ಚೈತನ್ಯ ಚರಿತಾಮೃತ ಪುಸ್ತಕದ ಬುಕ್ ರೀಡಿಂಗ್ ಕ್ಲಾಸ್ಗೆ ಎಲ್ಲರಿಗೂ ಸ್ವಾಗತ. ಹರೇ ಕೃಷ್ಣ. ಹರೇ ಕೃಷ್ಣ ಮಾತಾಜಿ. ಹರೇ ಕೃಷ್ಣ ಮಾತಾಜಿ. ಹರೇ ಕೃಷ್ಣ ಮಾತಾಜಿ. ಹರೇ ಕೃಷ್ಣ ಪ್ರಭುಜಿ. ಹರೇ ಕೃಷ್ಣ ಮಾತಾಜಿ. ಜಯ 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 ಶ್ರೀ ಚೈತನ್ಯ ಜಯ ನಿತ್ಯಾನಂದ, ಜಯ ದ್ವೈತ ಚಂದ್ರ ಜಯ ಗೌರ ಭಕ್ತ ವೃಂದ. ಜಯ ಜಯ ಶ್ರೀ ಚೈತನ್ಯ ಜಯ ನಿತ್ಯಾನಂದ, ಜಯ ಗೌರ ಭಕ್ತ ವೃಂದ. ಜಯ ಜಯ ಶ್ರೀ ಚೈತನ್ಯ ಜಯ ನಿತ್ಯಾನಂದ, ಜಯ ದ್ವೈತ ಚಂದ್ರ ಜಯ ಗೌರ ಭಕ್ತ ವೃಂದ. ಜಯ ಜಯ ಶ್ರೀ ಚೈತನ್ಯ ಜಯ ನಿತ್ಯಾನಂದ, ಜಯ ದ್ವೈತ ಚಂದ್ರ ಜಯ ಗೌರ ಭಕ್ತ ವೃಂದ. ಜಯ ಜಯ ಶ್ರೀ ಚೈತನ್ಯ ಜಯ ನಿತ್ಯಾನಂದ, ಜಯ ದ್ವೈತ ಚಂದ್ರ ಜಯ ಗೌರ ಭಕ್ತ ವೃಂದ. ಜಯ ಶ್ರೀ ಚೈತನ್ಯ ಜಯ ನಿತ್ಯಾನಂದ, ಜಯ ದ್ವೈತ ಚಂದ್ರ ಜಯ ಗೌರ ಭಕ್ತ ವೃಂದ.
ಸೊ ಚೈತನ್ಯ ಚರಿತಾಮೃತ ಆದಿಲೀಲಾ ಮೊದಲನೆಯ ಸಂಪುಟ 7ನೇ ಅಧ್ಯಾಯದ ಶ್ಲೋಕ 103. ಇಹ ಶೂನಿ ಬಾಲೆ ಸರ್ವ ಸನ್ಯಾಸಿರಗಣ ತೋಮಾಕೆ ದೇಕಿಯೇ ಏಚೆ ಐ ಸಾಕ್ಷಾತ್ ನಾರಾಯಣ. ಮಾತಾಜಿ ಪ್ರವೀಣ ಮಾತಾಜಿ, ಹರೇ ಕೃಷ್ಣ. ಹರೇ ಕೃಷ್ಣ ಮಾತಾಜಿ. ನೇಮ್ಸ್ ಕರೀರಿ ಮಾತಾಜಿ. ಗೀತಾ ಎಂ ಮಾತಾಜಿ, ಗೀತಾ ಎಂ ಹರೇ ಮಾತಾಜಿ ಓದಿ. ಹರೇ ಕೃಷ್ಣ ಮಾತಾಜಿ. ಶ್ಲೋಕ 103. ಇಹ ಶೂನಿ ಭಲ್ಲೆ ಸರ್ವ ಸನ್ಯಾಸಿರ ಗುಣ ತೋ ಮಾತೆ ದೇಕಿಯ ಏಚೆ ಸಾಕ್ಷಾತ್ ನಾರಾಯಣ. ಇಹ ಇದನ್ನು ಶುನಿ ಕೇಳಿ ಭಲೆ ಮಾತನಾಡಿದರು. ಸರ್ವ ಎಲ್ಲ ಸನ್ಯಾಸಿಗಳ ಗಣ ಗುಂಪು ತೋಮಾತೆ ನಿಮಗೆ ದೇಕಿಯೇ ನಾವು ನೋಡುತ್ತೇವೆ, ದೇ ಯಥಾ ರೂಪವಾಗಿ ಸಾಕ್ಷಾತ್ ಪ್ರತ್ಯಕ್ಷ ನಾರಾಯಣ ದೇವೋತ್ತಮ ಪರಮ ಪುರುಷ. ಅನುವಾದ ಭಾವಾರ್ಥ ಶೀಲ ಪ್ರಭುಪಾದರಿಂದ ಶೀಲ ಪ್ರಭುಪಾದರಿಗೆ ಜಯವಾಗಲಿ. ಇದನ್ನು ಕೇಳಿ ಮಾಯವಾದಿ ಸನ್ಯಾಸಿಗಳು ಒಂದಿಷ್ಟು ವಿನೀತರಾಗಿ ಚೈತನ್ಯ ಮಹಾಪ್ರಭುಗಳನ್ನು ನಾರಾಯಣ ಎಂದು ಸಂಬೋಧಿಸಿದರು. ಅವರು ನಾರಾಯಣನೇ ಆಗಿದ್ದಾರೆ ಎಂದು ಅವರೆಲ್ಲ ಒಪ್ಪಿದರು. ಭಾವಾರ್ಥ: ಮಾಯವಾದಿ ಸನ್ಯಾಸಿಗಳು ಪರಸ್ಪರ ನಾರಾಯಣ ಎಂದು ನಾರಾಯಣ ಎಂದು ಸಂಬೋಧಿಸುತ್ತಾರೆ. ಅವರು ಯಾವಾಗ ಇನ್ನೊಬ್ಬ ಸನ್ಯಾಸಿಯನ್ನು ನೋಡಲಿ ಓಂ ನಮೋ ನಾರಾಯಣಾಯ, ನಾರಾಯಣ ನಿನಗೆ ನನ್ನ ಗೌರವಗಳನ್ನು ಸಲ್ಲಿಸುತ್ತೇನೆ ಎನ್ನುತ್ತಾ ಅವರಿಗೆ ಗೌರವ ಸಲ್ಲಿಸುತ್ತಾರೆ. ಅವನು ಎಂತಹ ನಾರಾಯಣ ಎಂದು ಅವರಿಗೆ ಪರಿಪೂರ್ಣವಾಗಿ ಗೊತ್ತು. ನಾರಾಯಣನಿಗೆ 4 ಕೈಗಳಿವೆ. ತಾವು ನಾರಾಯಣ ಎಂಬ ಭಾವನೆಯಿಂದ ಅವರು ಉಬ್ಬಿ ಹೋಗಿದ್ದರೂ 2 ಕೈಗಳಿಗಿಂತ ಹೆಚ್ಚು ಕೈಗಳನ್ನು ಪ್ರದರ್ಶಿಸಲಾರರು. ಅವರ ತತ್ವಶಾಸ್ತ್ರದ ನಾರಾಯಣ ಮತ್ತು ಸಾಧಾರಣ ಮಾನವ ಜೀವಿ ಒಂದೇ ಪಾತಳಿಯಲ್ಲಿದ್ದಾರೆ ಎಂದು ಘೋಷಿಸುವುದರಿಂದ ಅವರು ಕೆಲವು ಸಲ ದರಿದ್ರ ನಾರಾಯಣ ಎಂಬ ಶಬ್ದವನ್ನು ಉಪಯೋಗಿಸುತ್ತಾರೆ. ವೇದಾಂತ ತತ್ವಶಾಸ್ತ್ರವನ್ನು ಕುರಿತು ಏನೂ ತಿಳಿಯದ ಹುಸಿ ಸ್ವಾಮಿಯೊಬ್ಬ ಸೃಷ್ಟಿಸಿದ ಶಬ್ದವಿದು. ಆದ್ದರಿಂದ ಈ ಎಲ್ಲ ಮಾಯವಾದಿ ಸನ್ಯಾಸಿಗಳು ತಮ್ಮನ್ನು ನಾರಾಯಣ ಎಂದು ಕರೆದುಕೊಂಡರೂ ನಾರಾಯಣನ ಸ್ಥಾನದ ಅರಿವು ಅವರಿಗಿಲ್ಲ. ಅವರ ಕಠಿಣ ವ್ರತಗಳಿಂದಾಗಿ ಚೈತನ್ಯ ಮಹಾಪ್ರಭುಗಳು ತಾವೇ ನಾರಾಯಣ ಎನ್ನುವುದು ಅವರಿಗೆ ಅರ್ಥವಾಗುವಂತಹ ಸಾಮರ್ಥ್ಯವನ್ನು ನೀಡಿದರು. ಚೈತನ್ಯ ಮಹಾಪ್ರಭುಗಳು ನಿಶ್ಚಿತವಾಗಿಯೂ ದೇವೋತ್ತಮ ಪರಮ ಪುರುಷ ನಾರಾಯಣನೇ. ಅವರು ನಾರಾಯಣನ ಭಕ್ತನಂತೆ ಅವತರಿಸಿದ್ದಾರೆ. ಆದರೆ ಪ್ರತ್ಯಕ್ಷ ನಾರಾಯಣ ತಾವು ಹುಸಿಯಾದ ಸುಮ್ಮನೆ ಉಬ್ಬಿ ಹೋಗಿರುವ ನಾರಾಯಣರು ಎನ್ನುವುದನ್ನು ಅರ್ಥ ಮಾಡಿಕೊಂಡು ಮಾಯವಾದಿ ಸನ್ಯಾಸಿಗಳು ಅವರೊಡನೆ ಹೀಗೆ ಮಾತನಾಡಿದರು. ಹರೇ ಕೃಷ್ಣ ಮಾತಾಜಿ, ಧನ್ಯವಾದಗಳು. ಧನ್ಯವಾದ. ಹರೇ ಕೃಷ್ಣ, ಹರೇ ಕೃಷ್ಣ ಮಾತಾಜಿ. ಇಲ್ಲಿ ನಾವು ನೋಡಿದ್ವಿ 102ನೇ ಶ್ಲೋಕದಲ್ಲಿ ಏನಾಗಿತ್ತು ಅಂತಂದ್ರೆ, ಇಲ್ಲಿ ಹೇಗೆ ನಾವು ಒಬ್ಬ ಕನಿಷ್ಠಾಧಿಕಾರಿ ಅವನು ಭಕ್ತನಾಗ್ಬೇಕು ಅಂದ್ರೆ ಮಧ್ಯಮಾಧಿಕಾರಿ ಸ್ಥಾನಕ್ಕಾದ್ರೂ ಏರ್ಬೇಕು ಅನ್ನೋದನ್ನ ನೋಡಿದ್ವಿ. ಅದಕ್ಕೆ ಅವನು ಭಾಗವತದ ಮೂಲಕ ಸಾಕ್ಷಾತ್ಕಾರವನ್ನ ಪಡಿಬಹುದು ಅನ್ನೋದನ್ನ ತಿಳ್ಕೊಂಡಿದ್ವಿ. ಅದಕ್ಕೂ ಮೊದಲು ಮಾಯಾವಾದಿ ಸನ್ಯಾಸಿಗಳು ಅವರು ಕೇಳ್ತಾರೆ, ನೀವು ಕೃಷ್ಣನ ಆರಾಧನೆ ಮಾಡ್ತೀರಿ, ಕೃಷ್ಣನೇ ನಿಮ್ಮ ಒಂದು ಆನಂದಕ್ಕೆ ಅಥವಾ ಸಾಕ್ಷಾತ್ಕಾರಕ್ಕೆ ಮೂಲ ಅನ್ನೋದು ನಾವು ಒಪ್ಕೋತೀವಿ. ಆದ್ರೆ ನೀವ್ ಯಾಕೆ ವೇದಾಂತಗಳನ್ನ ಕುರಿತು ವಿಮರ್ಶನೆ ಒಂದು ತತ್ವಶಾಸ್ತ್ರವನ್ನ ಕುರಿತು ನೀವ್ ಯಾಕೆ ಮಾತಾಡಬಾರ್ದು ಅಂತ ಕೇಳ್ತಾರೆ. ಅದಕ್ಕೆ ಅವ್ರು ಹೇಳ್ತಾರೆ, ಇಲ್ಲಿ ಶಂಕರಾಚಾರ್ಯರು ಬರೆದಿರುವಂತಹ ಶಾರೀರಿಕ ಭಾಷ್ಯ ಅದ್ವೈತ ಸಿದ್ಧಾಂತವನ್ನ ಹೊರತುಪಡಿಸಿ ಅನೇಕ ವ್ಯಾಖ್ಯಾನಗಳು, ಅನೇಕ ಆಚಾರ್ಯರು ಅನೇಕ ಸಿದ್ಧಾಂತಗಳನ್ನ ನೀಡಿದ್ದಾರೆ. ಹಾಗಾಗಿ ಅವರು ಚೈತನ್ಯ ಮಹಾಪ್ರಭುಗಳು ಕೂಡ ಮಾತಾಡ್ತಾರೆ. ಅಂದ್ರೆ ಅವ್ರು ಹೇಳ್ತಾರೆ, ನಾನು ಅದ್ವೈತ ಸಿದ್ಧಾಂತವನ್ನ ಅಲ್ಲಿ ಒಪ್ಪೋದಿಲ್ಲ, ಅದನ್ನ ಅನುಸರಣೆ ಮಾಡೋದಕ್ಕೆ ಸಾಧ್ಯ ಇಲ್ಲ. ಅದರ ಒಂದು ಏನಂತ ಹೇಳ್ತಾರೆ, ಅಡಿಪಾಯದಲ್ಲಿ ನಾನು ಏನು ಹೇಳಕ್ಕಾಗೋದಿಲ್ಲ, ಅದರ ಮೇಲೆ ನಾನು ಯಾವುದೇ ಒಂದು ವೇದಾಂತ ಶಾಸ್ತ್ರಗಳನ್ನ ವಿಮರ್ಶನೆ ಮಾಡೋದಿಲ್ಲ ಅನ್ನೋ ರೀತಿಯಲ್ಲಿ ಅವರು ಹೇಳ್ತಾರೆ. ಆದ್ರೆ ನಾವು ನೋಡಿದ ಹಾಗೆ ನಮ್ಮ ಒಂದು ಗೌಡಿಯ ಪರಂಪರೆ ಮತ್ತೆ ಈ ಒಂದು ಇದರಲ್ಲಿ ಅಚಿಂತ್ಯ ಭೇದ ತತ್ವದ ಅಡಿಯಲ್ಲಿ ಅವರು ಈ ವೇದಾಂತ ಸೂತ್ರಗಳಿಗೆ ವ್ಯಾಖ್ಯಾನಗಳನ್ನ ನೀಡ್ತಾರೆ. ಹೀಗೆ ಇದನ್ನ ಕೇಳಿ ಅಲ್ಲಿದ್ದಂತಹ ಮಾಯಾವಾದಿ ಸನ್ಯಾಸಿಗಳು ಅವರು ಚೈತನ್ಯ ಮಹಾಪ್ರಭುಗಳು ಅವರು ಸ್ವತಃ ನಾರಾಯಣ ಅನ್ನೋದನ್ನ ಅವರು ಒಪ್ಕೋತಾರೆ. ಆದ್ರೆ ವಾಸ್ತವದಲ್ಲಿ ಚೈತನ್ಯ ಮಹಾಪ್ರಭುಗಳು ನಿಜವಾಗ್ಲೂ ನಾರಾಯಣನೇ. ಆದ್ರೆ ಈ ಭಾವಾರ್ಥದಲ್ಲಿ ಪ್ರಭುಪಾದರು ಹೇಳ್ತಾರೆ ಏನಂತಂದ್ರೆ, ಮಾಯಾವಾದಿಗಳು ಅವರು ಎಲ್ಲರನ್ನೂ ಕೂಡ ನಾರಾಯಣ ಅಂತ ಸಂಬೋಧಿಸ್ತಾರೆ. ಅವರ ಪ್ರಕಾರ ಅದ್ವೈತ ಸಿದ್ಧಾಂತದ ಪ್ರಕಾರ ಎಲ್ಲರೂ ಕೂಡ ನಾನೇ ದೇವರು ಅಂತ ಹೇಳುವಾಗ ಎಲ್ಲರಲ್ಲೂ ಕೂಡ ಭಗವಂತನೇ ಪ್ರತಿಯೊಂದು ವ್ಯಕ್ತಿನೂ ಅಂತ ಹೇಳುವಂಥದ್ದು. ಹಾಗೆ ಅವರಲ್ಲಿ ಬರೋ ಒಂದು ವಿಚಾರ ಹೇಳ್ತಾರೆ, ದರಿದ್ರ ನಾರಾಯಣ ಅಂತ. ಅಂದ್ರೆ ಯಾರು ಏನಂತ ಹೇಳ್ತಾರೆ,
ಹಣ ಇಲ್ಲದೆ ಇರ್ತಾರೆ ಅಥವಾ ಕಷ್ಟದಲ್ಲಿ ಇರ್ತಾರೆ ಅಂತವರನ್ನ ಅವರು ದರಿದ್ರ ನಾರಾಯಣ ಅಂತ ಹೇಳ್ತಾರೆ. ಅದಕ್ಕೆ ಪ್ರಭುಪಾದರು ಹೇಳ್ತಾರೆ, ನಾರಾಯಣನ್ ಅಂತ ಎಲ್ಲರಲ್ಲೂ ಇದ್ದಾನೆ ಅನ್ನೋದನ್ನ ಹೇಳ್ತಾರೆ. ಆದ್ರೆ ನಿಜವಾಗ್ಲೂ ನಾರಾಯಣ ಅವನು ಎಷ್ಟು ಎಲ್ಲರಿಗಿಂತ ಆಮ್, ಉನ್ನತ ಸ್ಥಾನದಲ್ಲಿ ಇದ್ದಾನೆ, ಅವನ ಒಂದು ಗ್ರೇಟ್ನೆಸ್ ಅವ್ರಿಗೆ ಗೊತ್ತಿಲ್ಲ ಅನ್ನೋದ್ರಲ್ಲಿ ಹೇಳ್ತಾರೆ. ಮತ್ತೆ ನಾರಾಯಣ ಅಂತ ಹೆಸರಿಗೆ ಮಾತ್ರ ಕರೆಯೋದಕ್ಕೆ ಸಾಧ್ಯನೇ ಹೊರತು, ನಾರಾಯಣ ಅಂದ ಕೂಡಲೇ ಯಾರು ಕೂಡ ಅಲ್ಲಿ ಆ ಜನ ಅವರ 4 ಕೈಗಳನ್ನ ಪ್ರದರ್ಶನ ಮಾಡೋದಕ್ಕೆ ಸಾಧ್ಯ ಇಲ್ಲ. ಎಲ್ಲರೂ ಕೂಡ 2 ಕೈಯ ಜನರೇ ಆಗಿದ್ದಾರೆ. ಅಂದ್ರೆ ನಾವೆಲ್ಲರೂ ಕೂಡ ಬದ್ಧಾತ್ಮರು. ಈ ವಿಚಾರವನ್ನ ಈ ವಿಚಾರವನ್ನ ಹೆಚ್ಚು ಜ್ಞಾನ ತಿಳಿದೇ ಇರುವಂತವ್ರು, ಅಂದ್ರೆ ವೇದಶಾಸ್ತ್ರದಲ್ಲಿ ಈ ಒಂದು ಪದ ಪ್ರಯೋಗ ಬರುವುದಿಲ್ಲ, ದರಿದ್ರ ನಾರಾಯಣ ಅನ್ನುವಂಥದ್ದು. ಇದನ್ನೆಲ್ಲ ಅವರು ಹುಟ್ಟು ಹಾಕಿದ್ದಾರೆ. ಇಂತಹ ಒಂದು ಆ ವಿಷಯಗಳನ್ನ ಅವರು ಹೇಳ್ತಾರೆ ಅನ್ನೋದನ್ನಲ್ಲಿ ಹೇಳ್ತಾ ಇದ್ದಾರೆ. ಮತ್ತೆ ಚೈತನ್ಯ ಮಹಾಪ್ರಭುಗಳು ವಾಸ್ತವದಲ್ಲಿ ಅವರು ದೇವೋತ್ತಮ ಪರಮ ಪುರುಷನೇ ಆಗಿದ್ದಾರೆ. ಹಾಗಾಗಿ ಆ ಅವರೇ ಪ್ರತ್ಯಕ್ಷ ನಾರಾಯಣ ಮತ್ತು ತಾವು ಹುಸಿಯಾದ ಸುಮ್ಮನೆ ಉಬ್ಬಿ ಹೋಗಿರುವ ನಾರಾಯಣರು ಎನ್ನುವುದನ್ನು ಅರ್ಥ ಮಾಡಿಕೊಂಡ ಮಾಯಾವಾದಿ ಸನ್ಯಾಸಿಗಳು ಅವರೊಡನೆ ಹೀಗೆ ಮಾತನಾಡಿದರು. ಆದ್ರೆ ಅವ್ರಿಗೆ ಇದು ಅರ್ಥ ಆಗಿದೆ. ಅಂದ್ರೆ ಚೈತನ್ಯ ಮಹಾಪ್ರಭುಗಳ ಜೊತೆಯಲ್ಲಿ ಯಾವಾಗ ಅವರು ಮಾತಾಡೋದಕ್ಕೆ ಪ್ರಾರಂಭ ಮಾಡಿದ್ರು ಅವ್ರಿಗೆ ತಿಳಿತಾ ಇದೆ, ನಾವೆಲ್ಲರೂ ಕೂಡ ನಿಜವಾಗ್ಲೂ ನಾರಾಯಣನ ಸ್ಥಾನದಲ್ಲಿ ಇಲ್ಲ, ನಾರಾಯಣನ ಸ್ಥಾನದಲ್ಲಿ ಯಾರು ಇರೋದಕ್ಕೆ ಸಾಧ್ಯ ಇಲ್ಲ. ಇಲ್ಲಿ ಚೈತನ್ಯ ಮಹಾಪ್ರಭುಗಳು ಸ್ವತಃ ನಾರಾಯಣನೇ ಆಗಿ ದೇವೋತ್ತಮ ಪರಮ ಪುರುಷನೇ ಆಗಿ ಬಂದಿದ್ದಾರೆ. ಹಾಗಾಗಿ ಅವರು ಮಾತ್ರನೇ ನಾರಾಯಣ ಅನ್ನುವಂಥದ್ದನ್ನ ಇಲ್ಲಿ ಅವರು ಅರ್ಥ ಮಾಡಿಕೊಂಡು ಮುಂದುವರಿಸ್ತಾ ಇದ್ದಾರೆ. ಶ್ಲೋಕ 104. ತೋಮಾರ ವಚನ ಶೋನಿ ಜೂಡಾಯ ಶ್ರವಣ, ತೋಮಾರ ಮಾಧುರಿ ದೇಕಿ ಜೂಡಾಯ ನಯನ. ಹರೇ ಕೃಷ್ಣ. ಮಂಜುಳಾ ಮಾತಾಜಿ ಅನ್ಮ್ಯೂಟ್ ಮಾಡ್ಕೊಳ್ಳಿ. ಹರೇ ಕೃಷ್ಣ. ಹರೇ ಕೃಷ್ಣ ಮಾತಾಜಿ. ಓದಿ ಮಾತಾಜಿ. ತೋಮರ ವಚನ ಶುನಿ ಜೋಡಾಯ ಶ್ರವಣ, ತೋಮರ ಮಾಧುರಿ ದೇಕೆ ಜೋಡಾಯ ನಯನ. ತೋಮರ ನಿಮ್ಮ ವಚನ ನುಡಿಗಳನ್ನು ಶುನಿ ಕೇಳಿ, ಜುಡಾಯ ಅತ್ಯಂತ ಸಂತೃಪ್ತರು, ಶ್ರವಣೇಂದ್ರಿಯದ ಮೂಲಕ ಸ್ವೀಕರಿಸಿದ್ದು, ತೊಮ್ಮಾರ ನಿಮ್ಮ ಮಾಧುರಿ ಅಮೃತ ದೇಖಿ ನೋಡುವುದು, ಜುಡಾಯ ಸಂತೃಪ್ತಗೊಳಿಸುತ್ತದೆ, ನಯನ ನಮ್ಮ ಕಣ್ಣುಗಳು. ಶ್ರೀಲ ಪ್ರಭುಪಾದರಿಗೆ ಜಯವಾಗಲಿ. ಅನುವಾದ. ಅವರು ನುಡಿದರು, ಪ್ರಿಯರಾದ ಚೈತನ್ಯ ಮಹಾಪ್ರಭುಗಳೇ, ನಿಮಗೆ ಸತ್ಯವನ್ನು ಹೇಳಬೇಕೆಂದರೆ ನಿಮ್ಮ ನುಡಿಗಳನ್ನು ಕೇಳಿ ನಾವು ಅತ್ಯಂತ ಸಂತೃಪ್ತರಾಗಿದ್ದೇವೆ. ಅದಕ್ಕೂ ಮಿಗಿಲಾಗಿ ನಿಮ್ಮ ದೇಹ ಲಕ್ಷಣಗಳು ಎಷ್ಟು ಹಿತಕರವಾಗಿವೆ ಎಂದರೆ ನಿಮ್ಮನ್ನು ನೋಡಿ ನಮಗೆ ಅಸಾಧಾರಣವಾದ ಸಂತೃಪ್ತಿಯುಂಟಾಗಿದೆ. ಭಾವಾರ್ಥ. ಶಾಸ್ತ್ರಗಳಲ್ಲಿ ಹೀಗೆ ಹೇಳಿದೆ, ಅಥ ಶ್ರೀಕೃಷ್ಣ ನಾಮಾದಿ ನ ಭವೇದ್ ಗ್ರಾಹ್ಯಂ ಇಂದ್ರಿಯೈಃ ಸೇವೋನ್ಮುಖೇ ಹಿ ಜಿಹ್ವಾದೌ ಸ್ವಯಂ ಏವ ಸ್ಫುರತಿ ಅಧಃ. ವ್ಯಕ್ತಿಯು ಐಹಿಕವಾಗಿ ಕಲುಷಿತಗೊಂಡ ತನ್ನ ಇಂದ್ರಿಯಗಳಿಂದ ದೇವೋತ್ತಮ ಪರಮ ಪುರುಷನನ್ನಾಗಲಿ ಅಥವಾ ಅವನ ನಾಮ ರೂಪ ಗುಣಗಳು ಅಥವಾ ಪರಿವಾರವನ್ನಾಗಲಿ ಅರ್ಥ ಮಾಡಿಕೊಳ್ಳಲಾರ. ಆದರೆ ಅವನು ಪ್ರಭುವಿಗೆ ಸೇವೆ ಸಲ್ಲಿಸಿದರೆ ಪ್ರಭುವು ತನ್ನನ್ನು ಪ್ರಕಾಶಪಡಿಸುತ್ತಾನೆ. ಭಕ್ತಿ ರಸಾಮೃತ ಸಿಂಧು 1.2.234. ಇಲ್ಲಿ ಮಾಯಾವಾದಿ ಸನ್ಯಾಸಿಗಳು ನಾರಾಯಣನಿಗೆ ಸಲ್ಲಿಸಿದ ಸೇವೆಯ ಪರಿಣಾಮವನ್ನು ನೋಡಬಹುದು. ಮಾಯಾವಾದಿಗಳು ಶ್ರೀ ಚೈತನ್ಯ ಮಹಾಪ್ರಭುಗಳಿಗೆ ಸ್ವಲ್ಪ ಮಟ್ಟಿನ ಗೌರವ ತೋರಿಸಿದ್ದರಿಂದ ಅವರು ಸಾಧು ಸ್ವಭಾವದವರಾದ್ದರಿಂದ ಸನ್ಯಾಸದ ಕಠಿಣ ತಪಸ್ಸಿನ ವಿಧಿ ನಿಯಮಗಳನ್ನು ದಿಟವಾಗಿಯೂ ಅನುಸರಿಸಿದ್ದರಿಂದ ಅವರಿಗೆ ವೇದಾಂತ ತತ್ವಶಾಸ್ತ್ರದ ಒಂದಿಷ್ಟು ಅರಿವು ಉಂಟಾಗಿತ್ತು. ಶ್ರೀ ಚೈತನ್ಯ ಮಹಾಪ್ರಭುಗಳ ಅನುಗ್ರಹದಿಂದಾಗಿ ಅವರು ಷಡೈಶ್ಚರ್ಯಗಳಿಂದ ಸಮನ್ವಿತರಾದ ದೇವೋತ್ತಮ ಪರಮಪುರುಷನಲ್ಲದೆ ಬೇರೆಯಲ್ಲ ಎಂಬ ಅರಿವು ಮಾಯಾವಾದಿ ಸನ್ಯಾಸಿಗಳಿಗೆ ಆಯಿತು. ಈ ಐಶ್ವರ್ಯಗಳಲ್ಲಿ ಒಂದು ಅವರ ಸೌಂದರ್ಯ. ಅವರ ಅಸಾಧಾರಣ ಸೌಂದರ್ಯದ ದೇಹ ಲಕ್ಷಣಗಳನ್ನು ನೋಡಿ ಮಾಯಾವಾದಿ ಸನ್ಯಾಸಿಗಳು ಶ್ರೀ ಚೈತನ್ಯ ಮಹಾಪ್ರಭುಗಳು
ಸ್ವತಃ ನಾರಾಯಣನೇ ಎಂದು ಗುರುತಿಸಿದರು. ಅವರು ಹುಸಿ ಸನ್ಯಾಸಿಗಳು ಸೃಷ್ಟಿಸಿದಂತಹ ದರಿದ್ರ ನಾರಾಯಣನಂತಹ ಟಕ್ಕು ನಾರಾಯಣನಾಗಿರಲಿಲ್ಲ. ಧನ್ಯವಾದಗಳು ಮಾತಾಜಿ. ಹರೇ ಕೃಷ್ಣ. ಹರೇ ಕೃಷ್ಣ ಮಾತಾಜಿ. ಅಂದ್ರೆ ಈಗ ಚೈತನ್ಯ ಮಹಾಪ್ರಭುಗಳ ಜೊತೆ ಮಾತನಾಡ್ತಾ ಅವ್ರಿಗೆ ಸಂತೃಪ್ತಿ ಅನ್ನೋದು ಆಗ್ತಾ ಇದೆ. ಮತ್ತೆ ಅವ್ರಿಗೆ ಹೆಚ್ಚಾಗಿ ನಾವು ನೋಡ್ತೀವಿ, ಯಾರೋ ಈ ರೀತಿ ನಿರಾಕಾರವಾದಿಗಳು ಅಥವಾ ಬ್ರಹ್ಮಜ್ಯೋತಿಯಲ್ಲಿ ಲೀನ ಆಗೋ ಬಯಕೆ ಇರುವಂತವ್ರು, ಅವರು ಆ ಪ್ರಭೆಗೆ ಆಕರ್ಷಿತರಾಗ್ತಾರೆ. ಹಾಗೆ ಇಲ್ಲಿ ಅವರು ಚೈತನ್ಯ ಮಹಾಪ್ರಭುಗಳ ದೇಹ ಲಕ್ಷಣಗಳನ್ನು ನೋಡಿ ಅವರ ಒಂದು ದೇಹದಿಂದ ಬರ್ತಾ ಇರುವಂತಹ ಪ್ರಭೆಗೆ ಆಕರ್ಷಣೆಯನ್ನು ಹೊಂದಿ ಅವರು ಹೇಳ್ತಾ ಇದ್ದಾರೆ, ನಿಮ್ಮ ದೇಹ ಲಕ್ಷಣಗಳು ಅದು ತುಂಬಾ ಹಿತಕರವಾಗಿದೆ ಅಂತ ಇಲ್ಲಿ ಹೇಳ್ತಾ ಇದ್ದಾರೆ. ಮತ್ತೆ ಅದು ಅಸಾಧಾರಣವಾದ ತೃಪ್ತಿಯನ್ನು ನಮ್ಗೆ ನೀಡ್ತಾ ಇದೆ ಅಂತ. ಯಾಕಂದ್ರೆ ಸ್ವತಃ ದೇವೋತ್ತಮ ಪರಮಪುರುಷ ಕೃಷ್ಣನೇ ಚೈತನ್ಯ ಮಹಾಪ್ರಭುಗಳಾಗಿದ್ದಾರೆ. ಅವರ ಒಂದು ಸೌಂದರ್ಯ, ಆ ಒಂದು ರೂಪ ಮಾಧುರ್ಯಕ್ಕೆ ಅವರು ಮಾರು ಹೋಗ್ತಾ ಇದ್ದಾರೆ. ಭಾವಾರ್ಥ ಪ್ರಭುಪಾದರಿಂದ ಪ್ರಭುಪಾದರಿಗೆ ಜಯವಾಗಲಿ. ಇಲ್ಲಿ ಏನಂತ ಹೇಳ್ತಾ ಇದ್ದಾರೆ ಅಂದ್ರೆ, ಶಾಸ್ತ್ರಗಳಲ್ಲಿ ಹೇಳಿರುವಂತಹ ಒಂದು ಶ್ಲೋಕವನ್ನ ಉಲ್ಲೇಖ ಮಾಡ್ತಾ ಇದ್ದಾರೆ. ಅತ ಶ್ರೀಕೃಷ್ಣ ನಾಮಾದಿ ನಾಭವೇದ್ ಗ್ರಾಹ್ಯಂ ಇಂದ್ರಿಯೇ ಸೇವೋನ್ಮುಖೇ ಹಿ ಜೀವಾದೌ ಸ್ವಯಂ ಏವ ಸ್ಫುರತಿಯದಃ. ಅಂದ್ರೆ ವ್ಯಕ್ತಿ ಐಹಿಕವಾಗಿ ಕಲುಷಿತವಾದ ತನ್ನ ಇಂದ್ರಿಯಗಳಿಂದ ದೇವೋತ್ತಮ ಪರಮಪುರುಷನನ್ನಾಗಲಿ ಅಥವಾ ಅವನ ನಾಮರೂಪ ಗುಣಗಳು ಅಥವಾ ಪರಿವಾರವನ್ನಾಗಲಿ ಅರ್ಥ ಮಾಡಿಕೊಳ್ಳಲಾರ. ಆದರೆ ಅವನು ಪ್ರಭುವಿಗೆ ಸೇವೆ ಸಲ್ಲಿಸಿದರೆ ಪ್ರಭು ತನ್ನನ್ನು ಪ್ರಕಾಶಪಡಿಸುತ್ತಾನೆ. ಭಗವಂತರಿಗೆ ಯಾವ ರೀತಿ ಸೇವೆ ಅಂತಂದ್ರೆ, ಸೇವೋನ್ಮುಖೇ ಹಿ ಜೀವಾದವು, ಅಂದ್ರೆ ನಾಲಿಗೆಯ ಮೂಲಕ ಅವನ ಸೇವೆ ಎನ್ನುವಂಥದ್ದು ಪ್ರಾರಂಭ ಆಗುತ್ತೆ. ಅಂದ್ರೆ ಯಾವಾಗ ನಾವು ಭಗವಂತನ ನಾಮ ಸಂಕೀರ್ತನೆ ಮಾಡ್ತೀವಿ, ಆಗ ನಮ್ಮಲ್ಲಿ ಸ್ವಲ್ಪ ಮಟ್ಟಿಗೆ ನಮ್ಮೆಲ್ಲ ಐಹಿಕ ಕಲುಷಿತ ಅನ್ನುವಂಥದ್ದು ಏನಿದೆ ಅದೆಲ್ಲ ಹೋಗ್ತಾ ಬಂದಾಗ ನಮ್ಮ ಇಂದ್ರಿಯಗಳ ಮೂಲಕ ಅವನನ್ನ ಗ್ರಹಿಸೋದಕ್ಕೆ ಸಾಧ್ಯ ಆಗಿಲ್ಲ ಅಂದ್ರೂ ಕೂಡ ಭಗವಂತನ ಒಂದು ಕೃಪೆಯಿಂದ ನಾವು ಅವನನ್ನ ತಿಳ್ಕೊಳಕ್ಕೆ ಸಾಧ್ಯ ಆಗುತ್ತೆ. ಆದ್ರೆ ಹಾಗೆ ಯಾರು ಅವರ ಇಂದ್ರಿಯಗಳನ್ನ ಅಥವಾ ಅವರ ನಾಲಿಗೆಯನ್ನ ಭಗವಂತನ ಸಂಕೀರ್ತನೆಯಲ್ಲಿ ತೊಡಗಿಸೋದಿಲ್ಲ, ಅಂತವರಿಗೆ ಭಗವಂತ ಅವನು ತುಂಬಾ ದೂರ. ಆದ್ರೆ ಅವರು ಅವನ ನಾಮರೂಪ ಗುಣಲೀಲೆಗಳನ್ನ ಎಷ್ಟೇ ಕೇಳಿದ್ರು ಕೂಡ, ಎಷ್ಟೇ ಓದಿದ್ರು ಕೂಡ ಅವ್ರು ಅರ್ಥ ಮಾಡ್ಕೊಳ್ಳೋದಕ್ಕೆ ಸಾಧ್ಯ ಆಗೋದಿಲ್ಲ. ಅದಕ್ಕೆ ನಾವು ಭಗವಂತನ ಸೇವೆ ಮಾಡ್ಬೇಕು, ನಾಲಿಗೆಯ ಮೂಲಕ ಅವನ ಪ್ರಸಾದ ಸೇವನೆ ಮಾಡ್ಬೇಕು, ಮತ್ತೆ ಭಗವಂತನ ನಾಮ ಸಂಕೀರ್ತನೆ ಮಾಡ್ಬೇಕು ಅಂತ ಹೇಳಿ ಹೇಳ್ತಾ ಇದ್ದಾರೆ. ಅಂದ್ರೆ ನಮ್ಮ ಇಂದ್ರಿಯಗಳು ಯಾವಾಗ್ಲೂ ಕೂಡ ಐಹಿಕ ವಿಷಯಾಸಕ್ತಿಗಳಿಂದ ಅದು ಕಲುಷಿತ ಆಗಿದೆ. ಆ ಒಂದು ಐಹಿಕ ಲೋಭ ಅನ್ನುವಂಥದ್ದೇನಿದೆ ಅದರಿಂದ ನಾವು ಮೊದಲು ಹೊರಬರಬೇಕು, ಮತ್ತೆ ನಮ್ಮ ನಾಲಿಗೆಯ ಮೂಲಕ ಭಗವಂತನ ಸೇವೆಯಲ್ಲಿ ತೊಡಗಬೇಕು ಅನ್ನೋದನ್ನ ಇಲ್ಲಿ ಹೇಳ್ತಾ ಇದ್ದಾರೆ. ಭಕ್ತಿ ರಸಾಮೃತ ಸಿಂಧು 1.234ನೇ ಒಂದು ಶ್ಲೋಕದಲ್ಲಿ ಬರುವಂತದ್ದು. ಇಲ್ಲಿ ಮಾಯಾವಾದಿ ಸನ್ಯಾಸಿಗಳು ನಾರಾಯಣನಿಗೆ ಸಲ್ಲಿಸಿದ ಸೇವೆಯ ಪರಿಣಾಮವನ್ನು ನೋಡಬಹುದು. ಮಾಯಾವಾದಿಗಳು ಶ್ರೀ ಚೈತನ್ಯ ಮಹಾಪ್ರಭುಗಳಿಗೆ ಸ್ವಲ್ಪ ಮಟ್ಟಿನ ಗೌರವ ತೋರಿಸಿದ್ದರಿಂದ, ಅವರು ಸಾಧು ಸ್ವಭಾವದವರಾದ್ದರಿಂದ, ಸನ್ಯಾಸದ ಕಠಿಣ ತಪಸ್ಸಿನ ವಿಧಿ ನಿಯಮಗಳನ್ನು ದಿಟ್ಟವಾಗಿಯೂ ಅನುಸರಿಸಿದ್ದರಿಂದ ಅವರಿಗೆ ವೇದಾಂತ ತತ್ವಶಾಸ್ತ್ರದ ಒಂದಿಷ್ಟು ಅರಿವು ಉಂಟಾಗಿತ್ತು. ಅಂದ್ರೆ ಅವರು ಕೂಡ ಆಧ್ಯಾತ್ಮಿಕವಾಗಿ ಪ್ರಗತಿನ ಅಂದ್ರೆ ಅದರಲ್ಲಿ ಒಂದು ಸಾಧನೆ ಮಾಡ್ತಾ ಇದ್ದಂಥವ್ರು. ಹಾಗಾಗಿ ಅವರು ಸ್ವಲ್ಪ ಮಟ್ಟಿಗೆ ದೇವೋತ್ತಮ ಪರಮಪುರುಷ ನೇರವಾಗಿ ಕೃಷ್ಣನಿಗೆ ಅವರು ಗೌರವಗಳನ್ನು ಸಲ್ಲಿಸಿದ್ದಾರೆ. ಹಾಗಾಗಿ ಮತ್ತೆ ಅವರಲ್ಲೂ ಕೂಡ ಆ ಸಾಧು ಸ್ವಭಾವ ಇರೋದ್ರಿಂದ, ಮತ್ತೆ ತಪಸ್ಸನ್ನ ಮಾಡಿದ್ದ ಅಂದ್ರೆ ಭಗವಂತ ಏನ್ ಹೇಳ್ತಾನೆ, ಯಾರು ತಪಸ್ಸನ್ನ ಮಾಡ್ತಾರೆ ಮತ್ತೆ ಯಾರಿಗೆ ಭಗವಂತನಲ್ಲಿ ಯಾವುದೇ ಅಸೂಯೆ ಇಲ್ಲ ಅಂತವರಿಗೆ ಭಗವಂತನ ವಿಚಾರವನ್ನ ತಿಳಿಸಿ ಅಂತ ಹೇಳ್ತಾರೆ. ಹಾಗೆ ಇಲ್ಲಿ ಸ್ವತಃ ಚೈತನ್ಯ ಮಹಾಪ್ರಭುಗಳೇ ಇಲ್ಲಿ ಅವ್ರ ಮುಂದೆ ಇದ್ದಾರೆ. ಮತ್ತೆ ಅವರು ಈ ಒಂದು ವೇದ ಜ್ಞಾನದ ತತ್ವಶಾಸ್ತ್ರದ ಬಗ್ಗೆ ಮಾತನಾಡ್ತಾ ಇದ್ದಾರೆ. ಮತ್ತೆ ಅಲ್ಲಿ ಅವರು ತಪಸ್ಸನ್ನ ಮಾಡಿದಂತಹ ಸನ್ಯಾಸಿಗಳಾಗಿದ್ದಾರೆ. ಮತ್ತೆ ಅವರಲ್ಲಿ ಗೌರವಗಳನ್ನು ಕೂಡ ಅವರು ಚೈತನ್ಯ ಮಹಾಪ್ರಭುಗಳಿಗೆ ನೀಡ್ತಾ ಇದ್ದಾರೆ. ಹಾಗಾಗಿ ಅವ್ರಿಗೆ ಈ ಒಂದು ಏನಂತ ಹೇಳ್ತಾರೆ, ವೇದಾಂತ ತತ್ವಶಾಸ್ತ್ರದ ಒಂದಿಷ್ಟು ಅರಿವು ಅನ್ನೋದು ಅವ್ರಿಗೆ ಉಂಟಾಯ್ತು ಅಂತ ಹೇಳಿ ಹೇಳ್ತಾ ಇದ್ದಾರೆ. ಶ್ರೀ ಚೈತನ್ಯ ಮಹಾಪ್ರಭುಗಳ ಅನುಗ್ರಹದಿಂದಾಗಿ ಅವರು ಷಡೈಶ್ವರ್ಯಗಳಿಂದ ಸಮನ್ವಿತರಾದ ದೇವೋತ್ತಮ ಪರಮಪುರುಷನಿಲ್ಲದೆ ಬೇರೆ ಎಲ್ಲ ಎಂಬ ಅರಿವು ಮಾಯಾವಾದಿ ಸನ್ಯಾಸಿಗಳಿಗೆ ಆಯ್ತು. ಅಂದ್ರೆ ಭಗವಂತನ ಅಂದ್ರೆ ಚೈತನ್ಯ ಮಹಾಪ್ರಭುಗಳ ಷಡೈಶ್ವರ್ಯಗಳು, ಅಂದ್ರೆ ಭಗವಂತ ಅಂತಂದ್ರೆ ಅವನಲ್ಲಿ 6 ರೀತಿಯ ಐಶ್ವರ್ಯಗಳು ಇದೆ ಅಂತ ಹೇಳ್ತೀವಿ. ಅದರಲ್ಲಿ ಇಲ್ಲಿ ಸೌಂದರ್ಯ, ಭಗವಂತನ ಆ ಒಂದು ಪರಿಪೂರ್ಣ ಸೌಂದರ್ಯವನ್ನ ನೋಡಿ ಅದಕ್ಕೆ ಅವರು ಮಾರು ಹೋಗ್ತಾ ಇದ್ದಾರೆ. ಮತ್ತೆ ದೇಹದ ಲಕ್ಷಣಗಳನ್ನ ನೋಡಿ ಮಾಯಾವಾದಿ ಸನ್ಯಾಸಿಗಳು ಚೈತನ್ಯ ಮಹಾಪ್ರಭುಗಳು ಸ್ವತಃ ನಾರಾಯಣ ಅನ್ನೋದನ್ನ ಅವರು ಗುರುತಿಸ್ತಾ ಇದ್ದಾರೆ. ಆದ್ರೆ ಅವರು ಹೇಳುವ ಹಾಗೆ ಇಲ್ಲಿ ಚೈತನ್ಯ ಮಹಾಪ್ರಭುಗಳು ಒಬ್ಬ ದರಿದ್ರ ನಾರಾಯಣ ಅಲ್ಲ, ಅವರು ನಿಜವಾದ ನಾರಾಯಣ ಅನ್ನೋದನ್ನ ಇಲ್ಲಿ ತಿಳಿತಾ ಇದ್ದಾರೆ. ಶ್ಲೋಕ 105. ತೋಮಾರ ಪ್ರಭಾವೆ ಸಬರ ಆನಂದಿತ ಮನ ಕಬು ಅಸಂಗತ ನಾಹೆ ತೋಮರ ವಚನ. ಪಾರ್ವತಿ ಮಾತಾಜಿ
ಅನ್ಮ್ಯೂಟ್ ಮಾಡ್ಕೊಳ್ಳಿ. ಆವತಿ ಮಾತಾಜಿ, ಅಂಬಿಕಾ ಮಾತಾಜಿ, ಅಂಬಿಕಾ ಹರೇ ಕೃಷ್ಣ ಮಾತಾಜಿ. ಆವತಿ ಮಾತಾಜಿ ಓದಿದ ನಂತರ ನೆಕ್ಸ್ಟ್ ಶ್ಲೋಕ ಅಂಬಿಕಾ ಮಾತಾಜಿ ಓದಿ. ಆವತಿ ಮಾತಾಜಿ ಓದಿ ಮಾತಾಜಿ. तो हमारा प्रभवे सवारा आनंदित मन बापू असंख्य तन है तुम्हारा वचन. ಸೋಮಾರ ನಿಮ್ಮ ಪ್ರಭಾವದಿಂದ ಸಭಾರ ಪ್ರತಿಯೊಬ್ಬರು ಆನಂದಗೊಂಡರು. ಮನಸ್ಸು ಕಬ್ಬು ಯಾವುದೇ ಸಮಯದಲ್ಲಿ ಅಸಂಗತ ನಹೇ ಅಲ್ಲ. ಸೋಮಾರ ನಿಮ್ಮ ವಚನ ನುಡಿಗಳು. ಅನುವಾದ: ಪ್ರಿಯ ಸ್ವಾಮಿ, ನಿನ್ನ ಪ್ರಭಾವದಿಂದ ನಮ್ಮ ಮನಸ್ಸುಗಳು ಬಹಳ ಸಂತೃಪ್ತವಾದವು. ನಿಮ್ಮ ನುಡಿಗಳು ಎಂದು ಅಸಂಗತವಲ್ಲ ಎಂದು ನಾವು ನಂಬುತ್ತೇವೆ. ಆದ್ದರಿಂದ ನೀವು ವೇದಾಂತ ಸೂತ್ರವನ್ನು ಕುರಿತು ಮಾತನಾಡಬಹುದು. ಭಾವಾರ್ಥ: ಶ್ರೀಲ ಪ್ರಭುಪಾದರಿಂದ ಪ್ರಭುಪಾದರಿಗೆ ಜಯವಾಗಲಿ. ಈ ಶ್ಲೋಕದಲ್ಲಿ ತೋಮಾರ ಪ್ರಭಾವೆ, ನಿಮ್ಮ ಪ್ರಭಾವ ಎಂಬ ಶಬ್ದಗಳು ಬಹಳ ಮುಖ್ಯ. ವ್ಯಕ್ತಿಯು ಆಧ್ಯಾತ್ಮಿಕವಾಗಿ ಪ್ರಗತಿ ಸಾಧಿಸಿಲ್ಲದಿದ್ದರೆ ಶ್ರೋತೃಗಳ ಮೇಲೆ ಪ್ರಭಾವ ಬೀರಲಾರ. ಭಕ್ತಿ ವೇದಾಂತ ಠಾಕೂರರು ಹೀಗೆ ಹಾಡಿದ್ದಾರೆ: ಶುದ್ಧ ಭಕ್ತ ಚರಣ ರೇಣು ಭಜನ ಅನುಕೂಲ. ವ್ಯಕ್ತಿಯು ಶುದ್ಧ ಭಕ್ತರ ಸಂಘ ಮಾಡದಿದ್ದರೆ ಭಕ್ತಿ ಸೇವೆಯನ್ನು ಅರ್ಥ ಮಾಡಿಕೊಳ್ಳುವಷ್ಟು ಪ್ರಭಾವಿತನಾಗುವುದಿಲ್ಲ. ಈ ಮಾಯಾವಾದಿ ಸನ್ಯಾಸಿಗಳು ಭಕ್ತನ ರೂಪದಲ್ಲಿರುವ ದೇವೋತ್ತಮ ಪರಮ ಪುರುಷನನ್ನು ಭೇಟಿ ಮಾಡುವಷ್ಟು ಅದೃಷ್ಟವಂತರಾಗಿದ್ದರು. ಅಲ್ಲದೆ ಅವರು ಖಂಡಿತವಾಗಿಯೂ ಪ್ರಭುಗಳಿಂದ ಮಹಾಪ್ರಭಾವಕ್ಕೆ ಒಳಗಾಗಿದ್ದರು. ಪರಿಪೂರ್ಣ ಪ್ರಗತಿ ಸಾಧಿಸಿದ ಆಧ್ಯಾತ್ಮಿಕವಾದಿಯು ಅಸತ್ಯವಾದುದನ್ನು ಎಂದು ಹೇಳುವುದಿಲ್ಲ. ಅವರ ನುಡಿಗಳೆಲ್ಲ ಸುಸಂಗತವಾಗಿರುತ್ತವೆ ಮತ್ತು ವೈದಿಕ ಆವೃತ್ತಿಗೆ ಅನುಗುಣವಾಗಿರುತ್ತವೆ ಎಂದು ಅವರಿಗೆ ಗೊತ್ತಿತ್ತು. ಅತ್ಯುನ್ನತ ಸಾಕ್ಷಾತ್ಕಾರ ಪಡೆದ ವ್ಯಕ್ತಿಯು ಅರ್ಥಹೀನವಾದ ಯಾವುದನ್ನು ಹೇಳುವುದಿಲ್ಲ. ಮಾಯಾವಾದಿ ತತ್ವಶಾಸ್ತ್ರಜ್ಞರು ತಾವೇ ದೇವೋತ್ತಮ ಪರಮ ಪುರುಷನೆಂದು ಹೇಳಿಕೊಳ್ಳುತ್ತಿದ್ದರು. ಇದು ಅರ್ಥಹೀನ. ಆದರೆ ಚೈತನ್ಯ ಮಹಾಪ್ರಭುಗಳು ಇಂತಹ ಅರ್ಥಹೀನವಾದದ್ದನ್ನು ಎಂದೂ ನುಡಿಯಲಿಲ್ಲ. ಮಾಯಾವಾದಿ ಸನ್ಯಾಸಿಗಳಿಗೆ ಅವರ ವ್ಯಕ್ತಿತ್ವವನ್ನು ಕುರಿತು ನಂಬಿಕೆಯಾಯಿತು. ಆದ್ದರಿಂದ ಅವರು ಚೈತನ್ಯ ಮಹಾಪ್ರಭುಗಳಿಂದ ವೇದಾಂತ ತತ್ವಶಾಸ್ತ್ರದ ಭಾವಾರ್ಥವನ್ನು ಕೇಳಲು ಬಯಸಿದರು. ಹರೇ ಕೃಷ್ಣ ಮಾತಾಜಿ, ಧನ್ಯವಾದಗಳು. ಹರೇ ಕೃಷ್ಣ ಮಾತಾಜಿ, ಧನ್ಯವಾದಗಳು ಮಾತಾಜಿ. ಸೊ ಹೀಗೆ ಪ್ರಿಯ ಸ್ವಾಮಿ, ನಿಮ್ಮ ಪ್ರಭಾವದಿಂದ ನಮ್ಮ ಮನಸ್ಸುಗಳು ಬಹಳ ಸಂತೃಪ್ತವಾದವು. ನಿಮ್ಮ ನುಡಿಗಳು ಎಂದೂ ಅಸಂಗತವಲ್ಲ ಎಂದು ನಾವು ನಂಬುತ್ತೇವೆ. ಆದ್ದರಿಂದ ನೀವು ವೇದಾಂತ ಸೂತ್ರವನ್ನು ಕುರಿತು ಮಾತನಾಡಬಹುದು. ಅಂದ್ರೆ ಇಲ್ಲಿ ಅವರಿಗೆ ಅನ್ನಿಸ್ತಿದೆ, ಅಂದ್ರೆ ನಾವು ನೋಡ್ತೀವಿ ಜ್ಞಾನಿಗಳಾದಂತಹ ಮೈತ್ರೇಯರು ಕೃಷ್ಣನು ಯಾವಾಗ ಈ ಒಂದು ಭೌತಿಕ ಜಗತ್ತನ್ನ ಅವನು ಬಿಟ್ಟು ಹೋಗ್ತಾ ಇದ್ದ ಆ ಸಂದರ್ಭದಲ್ಲಿ ಭೇಟಿ ಮಾಡ್ತಾರೆ. ಅದು ಅಜ್ಞಾತ ಸುಕೃತಿ ಅಂತ ಹೇಳ್ತಾರೆ. ಅಂದ್ರೆ ಯಾರು ಜ್ಞಾನಿಗಳಿರ್ತಾರೆ ಅಥವಾ ಮಾಯಾವಾದಿಗಳಿರ್ತಾರೆ ಅವರಿಗೆ ಭಗವಂತನ ಒಂದು ದರ್ಶನ ಆಗುವಂಥದ್ದು, ಅವನ ಸಂಪರ್ಕ ಸಿಗುವಂಥದ್ದು ಅಷ್ಟು ಸುಲಭ ಇಲ್ಲ ಅಂತ. ಹಾಗೆ ಇಲ್ಲಿ ಇದ್ದಂತ ಮಾಯಾವಾದಿ ಸನ್ಯಾಸಿಗಳಿಗೆ ಚೈತನ್ಯ ಮಹಾಪ್ರಭುಗಳ ಸಂಪರ್ಕ ಸಿಕ್ಕಿದ್ದು ಕೂಡ ಅಷ್ಟೇ ಹೇಳ್ಬೇಕಂದ್ರೆ ಅಜ್ಞಾತ ಸುಕೃತಿ ಅಂತ ಹೇಳ್ಬೇಕು. ಹಾಗಾಗಿ ಅವರ ಮೂಲಕ ಅಂದ್ರೆ ಅವರು ಆ ಒಂದು ವ್ಯತ್ಯಾಸವನ್ನ ಕಾಣ್ತಾ ಇದ್ದಾರೆ. ಮಾಯಾವಾದಿ ಸನ್ಯಾಸಿಗಳು ಏನಂತ ಹೇಳ್ತಾರೆ, ನಾನೇ ದೇವರು, ನೀನೇ ದೇವರು, ದರಿದ್ರ ನಾರಾಯಣ, ಈ ರೀತಿ ಎಲ್ಲ ಹೇಳ್ತಾರೆ. ಆದ್ರೆ ಇಲ್ಲಿ ಚೈತನ್ಯ ಮಹಾಪ್ರಭುಗಳು ಸ್ವತಃ ಅವರ ದೇಹ ಲಕ್ಷಣಗಳನ್ನ ನೋಡ್ತಿದ್ರೆ, ಅವರ ರೂಪವನ್ನ ನೋಡ್ತಿದ್ರೆ ಅವ್ರಿಗೆ ಗೊತ್ತಾಗ್ತಾ ಇದೆ ದೇವೋತ್ತಮ ಪರಮ ಪುರುಷ ನಾರಾಯಣನೇ ನಿಜವಾಗ್ಲೂ ಕೂಡ ಅಂತ. ಆದ್ರೆ ಅವರು ತಮ್ಮನ್ನ ತಾವು ಯಾವ ರೀತಿ ಹೇಳ್ಕೊತಾ ಇದ್ದಾರೆ ಅಂತಂದ್ರೆ, ನಾನೊಬ್ಬ ಭಕ್ತ, ನಾನೊಬ್ಬ ಮೂರ್ಖ, ನನ್ನ ಗುರುಗಳು ನನಗೆ ಸಂಕೀರ್ತನೆ ಮಾಡು ಅಂತ ಹೇಳ್ತಾ ಇದ್ದಾರೆ. ಆ ರೀತಿ ನಮ್ರ ಭಾವದಿಂದ ಅವರು ಹೇಳ್ತಾ ಇದ್ದಾರೆ. ಆದ್ರೆ ಇದೆಲ್ಲ ನೋಡಿದ ಮೇಲೆ ಅವ್ರಿಗೆ ಗೊತ್ತಾಗ್ತಾ ಇದೆ, ಇದು ಸ್ವತಃ ಭಗವಂತನ ಮೂಲಕ ನಾವು ಇದನ್ನ ತಿಳ್ಕೊಳ್ಳೋದು ಇಷ್ಟಪಟ್ಟು ಅವ್ರು ಹೇಳ್ತಾ ಇದ್ದಾರೆ. ವೇದಾಂತ ಸೂತ್ರದ ಬಗ್ಗೆ ನೀವು ಮಾತನಾಡಿ ಅಂತ ಇಲ್ಲಿ ಹೇಳ್ತಾ ಇದ್ದಾರೆ. ಅಂದ್ರೆ ನೀವ್ ಹೇಳೋದೆಲ್ಲ ಕೂಡ ಸತ್ಯವೇ ಆಗಿದೆ, ಹಾಗಾಗಿ ನಿಮ್ಮಿಂದ ನಾವು ಅದನ್ನ ಕೇಳ್ಬೇಕು ಅಂತ ಇಷ್ಟಪಡ್ತಾ ಇದ್ದಾರೆ. ಭಾವಾರ್ಥದಲ್ಲಿ ಪ್ರಭುಪಾದರು ಏನಂತ ಹೇಳ್ತಾರೆ ಅಂದ್ರೆ, ಪ್ರಭುಪಾತ್ ಕಿ ಜೈ. ಈ ಶ್ಲೋಕದಲ್ಲಿ ತೊಮಾರ ಪ್ರಭಾವೆ, ನಿಮ್ಮ ಪ್ರಭಾವ ಎಂಬ ಶಬ್ದಗಳು ಬಹು ಮುಖ್ಯ. ವ್ಯಕ್ತಿಯು ಆಧ್ಯಾತ್ಮಿಕವಾಗಿ ಪ್ರಗತಿ ಸಾಧಿಸಿಲ್ಲದಿದ್ದರೆ ಶ್ರೋತೃಗಳ ಮೇಲೆ ಪ್ರಭಾವ ಬೀರಲಾರ. ಅಂದ್ರೆ ಉದಾಹರಣೆಗೆ ಇವಾಗ ನೀವು ನೋಡ್ಬೋದು, ಇವಾಗ ನಾವು ಮಾತಾಡ್ತಾ ಇದೀವಿ, ಬುಕ್ ರೀಡಿಂಗ್ ಮಾಡ್ತಾ ಇದೀವಿ, ನಾವೆಲ್ಲ ಅಂತ ಒಳ್ಳೆ
ದೊಡ್ಡ ಆಧ್ಯಾತ್ಮಿಕದಲ್ಲಿ ಪ್ರಗತಿ ಸಾಧಿಸಿದಂತ ಭಕ್ತರು ಅಲ್ಲ. ಹಾಗಾಗಿನೇ ನಾವು ಅದನ್ನ ಬುಕ್ ರೀಡಿಂಗ್ ಮಾಡುವಾಗ ಅದರಲ್ಲಿ ಯಾರಿಗೂ ಕೂಡ ಅಷ್ಟೊಂದು ಆ ಪ್ರಭಾವ ಅನ್ನುವಂಥದ್ದು ಇರೋದಿಲ್ಲ. ಆದ್ರೆ ಯಾವಾಗ ನಿಜವಾದ ಶುದ್ಧ ಭಕ್ತರು ಈ ಒಂದು ಚೈತನ್ಯ ಚರಿತಾಮೃತ, ಭಾಗವತ ಇಂತಹ ಒಂದು ಉನ್ನತ ಶಾಸ್ತ್ರಗಳ ಬಗ್ಗೆ ಮಾತಾಡ್ತಾರೆ, ಆಗ ಮಂತ್ರಮುಗ್ಧರಾಗಿ ಎಲ್ಲರೂ ಶ್ರೋತೃಗಳು ಕೇಳ್ತಾರೆ. ಯಾಕೆಂದ್ರೆ ಅವರ ಒಂದು ಆಧ್ಯಾತ್ಮಿಕ ಒಂದು ಸಾಧನೆ ಅದು ಎಲ್ಲರ ಮೇಲೆ ಅಂತಹ ಒಂದು ಪ್ರಭಾವವನ್ನು ಬೀರುತ್ತೆ. ಭಕ್ತಿ ವೇದಾಂತ ಠಾಕೂರರು ಹೀಗೆ ಹಾಡಿದ್ದಾರೆ: ಶುದ್ಧ ಭಕ್ತ ಚರಣ ರೇಣು ಭಜನ ಅನುಕೂಲ. ವ್ಯಕ್ತಿಯು ಶುದ್ಧ ಭಕ್ತರ ಸಂಘ ಮಾಡದಿದ್ದರೆ ಭಕ್ತಿ ಸೇವೆನ ಅರ್ಥ ಮಾಡಿಕೊಳ್ಳುವಷ್ಟು ಪ್ರಭಾವಿತನಾಗುವುದಿಲ್ಲ. ಅಂದ್ರೆ ಈ ಒಂದು ಭಕ್ತಿ ಸೇವೆನ ಅರ್ಥ ಮಾಡ್ಕೋಬೇಕು ಅಂತಂದ್ರೆ ನಾವು ಭಕ್ತರ ಸಂಘದಲ್ಲಿ ಇದ್ರೆ ಮಾತ್ರ, ಅದರಲ್ಲೂ ಕೂಡ ಶುದ್ಧ ಭಕ್ತರ ಸಂಘದಲ್ಲಿ ಇದ್ರೆ ಮಾತ್ರ ಸಾಧ್ಯ ಅನ್ನೋದನ್ನಲ್ಲಿ ಹೇಳ್ತಾ ಇದ್ದಾರೆ. ಈ ಮಾಯವಾದಿ ಸನ್ಯಾಸಿಗಳು ಈಗ ದೇವೋತ್ತಮ ಪರಮ ಪುರುಷನ ಸಂಘ ಮಾಡ್ತಾ ಇದ್ದಾರೆ, ಅಷ್ಟೊಂದು ಅದೃಷ್ಟ ಮಾಡಿದ್ದಾರೆ. ಹಾಗಾಗಿ ಅವರು ಖಂಡಿತವಾಗಿ ಪ್ರಭುವಿಂದ ಮಹಾಪ್ರಭಾವಕ್ಕೆ ಒಳಗಾಗಿದ್ದಾರೆ ಅಂತ ಇಲ್ಲಿ ಹೇಳ್ತಾ ಇದ್ದಾರೆ. ಪರಿಪೂರ್ಣ ಪ್ರಗತಿ ಸಾಧಿಸಿದ ಆಧ್ಯಾತ್ಮಿಕವಾದಿಯು ಅಸತ್ಯವಾದದ್ದನ್ನು ಎಂದೂ ಹೇಳೋದಿಲ್ಲ. ಅಂದ್ರೆ ಯಾರು ಶುದ್ಧ ಭಕ್ತರಿರ್ತಾರೆ, ಇಲ್ಲಿ ಭಗವಂತನಾಗಿ ಕೇಳ್ತಾ ಇದ್ದಾರೆ, ಹಾಗಾಗಿ ಅವರು ಆಧ್ಯಾತ್ಮಿಕವಾದಿಗಳು, ಅವರು ಯಾವತ್ತೂ ಕೂಡ ಸುಳ್ಳನ್ನ ಹೇಳೋದಿಲ್ಲ ಅಂತ ಇಲ್ಲಿ ಹೇಳ್ತಾ ಇದ್ದಾರೆ. ಅವರ ನುಡಿಗಳೆಲ್ಲವೂ ಕೂಡ ಸುಸಂಗತವಾಗಿರುತ್ತವೆ ಮತ್ತು ವೈದಿಕ ಅಭಿವೃದ್ಧಿಗೆ ಅನುಗುಣವಾಗಿರುತ್ತವೆ. ಅಂದ್ರೆ ಅವರ ಆಡೋ ಮಾತುಗಳೆಲ್ಲವೂ ಕೂಡ ಸರಳವಾಗಿರುತ್ತೆ, ಅದೇ ಸಮಯದಲ್ಲಿ ವೈದಿಕ ಒಂದು ಶಾಸ್ತ್ರಗಳಿಗೆ ಅನುಗುಣವಾಗಿರುತ್ತೆ ಅನ್ನೋದನ್ನಲ್ಲಿ ಹೇಳ್ತಾ ಇದ್ದಾರೆ. ಅತ್ಯುನ್ನತ ಸಾಕ್ಷಾತ್ಕಾರ ಪಡೆದ ವ್ಯಕ್ತಿಯು ಅರ್ಥಹೀನವಾದ ಯಾವುದನ್ನು ಹೇಳುವುದಿಲ್ಲ. ಅಂದ್ರೆ ಯಾರು ಆಧ್ಯಾತ್ಮಿಕವಾಗಿ ಅತ್ಯುನ್ನತ ಸಾಕ್ಷಾತ್ಕಾರವನ್ನ ಸಾಧಿಸಿದ್ದಾರೆ ಅಂತವರು ಈ ರೀತಿ ದರಿದ್ರ ನಾರಾಯಣ ಅಂತಹ ಮಾತುಗಳನ್ನ ಆಡೋದಿಲ್ಲ, ಅರ್ಥಹೀನ ಮಾತುಗಳನ್ನ ಆಡೋದಿಲ್ಲ ಅನ್ನೋದನ್ನಲ್ಲಿ ಹೇಳ್ತಾ ಇದ್ದಾರೆ. ಮಾಯಾವಾದಿ ತತ್ವಶಾಸ್ತ್ರಜ್ಞರು ತಾವೇ ದೇವೋತ್ತಮ ಪರಮ ಪುರುಷನೆಂದು ಹೇಳಿಕೊಳ್ಳುತ್ತಿದ್ದರು. ಇದು ಅರ್ಥಹೀನ. ಅಂದ್ರೆ ನಾನು ದೇವರು ನೀವು ದೇವರು ಅನ್ನೋ ರೀತಿ ಅವರು ಮಾತಾಡೋದು ಅದು ಅರ್ಥಹೀನವಾದದ್ದು. ಆದ್ರೆ ಚೈತನ್ಯ ಮಹಾಪ್ರಭುಗಳು ಇಂತಹ ಅರ್ಥಹೀನವಾದದ್ದನ್ನು ಎಂದೂ ನುಡಿಯಲಿಲ್ಲ. ಅವ್ರು ಎಲ್ಲೂ ಹೇಳ್ಕೊಳ್ಳೇ ಇಲ್ಲ ನಾನು ದೇವೋತ್ತಮ ಪರಮ ಪುರುಷ ಅಂತ. ನಾನೊಬ್ಬ ಭಕ್ತ ಅಂತಾನೆ ಹೇಳ್ತಿದ್ರು, ನಾನೊಬ್ಬ ದಾಸ ಅಂತಾನೆ ಹೇಳ್ತಿದ್ರೆ ಹೊರತು ಎಲ್ಲೂ ಕೂಡ ತಮ್ಮನ್ನ ತಾವು ಅವರು ದೇವೋತ್ತಮ ಪರಮ ಪುರುಷನೇ ಆಗಿದ್ರು ಕೂಡ ಅದನ್ನ ಹೇಳ್ತಿರ್ಲಿಲ್ಲ. ಮಾಯಾವಾದಿ ಸನ್ಯಾಸಿಗಳಿಗೆ ಅವರ ಈ ವ್ಯಕ್ತಿತ್ವ ಅದು ಅವರು ಕುರಿತು ನಂಬಿಕೆ ಆಯ್ತು. ಅಂದ್ರೆ ಅವರ ಒಂದು ಇಂತಹ ಒಂದು ಸ್ವಭಾವ, ನಮ್ರ ಸ್ವಭಾವ ಅವ್ರಿಗೆ ಇಷ್ಟ ಆಯ್ತು. ಆದ್ದರಿಂದ ಅವರು ಚೈತನ್ಯ ಮಹಾಪ್ರಭುಗಳಿಂದ ವೇದಾಂತ ತತ್ವಶಾಸ್ತ್ರದ ಭಾವಾರ್ಥವನ್ನ ಕೇಳೋದಕ್ಕೆ ಇಲ್ಲಿ ಬಯಸ್ತಾ ಇದ್ದಾರೆ. ಶ್ಲೋಕ 106. ಪ್ರಭು ಕಹೆ ವೇದಾಂತ ಸೂತ್ರ ಈಶ್ವರ ವಚನ ವ್ಯಾಸ ರೂಪೇ ಕೈಲಯ ಶ್ರೀನಾರಾಯಣ. ಅಂಬಿಕಾ ಮಾತಾಜಿ ಅನ್ಮ್ಯೂಟ್ ಮಾಡ್ಕೊಳ್ಳಿ. ಅಂಬಿಕಾ ಮಾತಾಜಿ. हरे कृष्ण माता जी। प्रभु करे वेदांत सूत्र ईश्वर वचन व्यास रूपे कैलाಮ ಯಹ ಶ್ರೀ ನಾರಾಯಣ. ಪ್ರಭು ಹರೇ ಪ್ರಭುಗಳು ಹೇಳತೊಡಗಿದರು. ವೇದಾಂತ ಸೂತ್ರದ ತತ್ವಜ್ಞಾನ. ಈಶ್ವರ ವಚನ ದೇವೋತ್ತಮ ಪರಮ ಪುರುಷನು ನುಡಿದನು. ವ್ಯಾಸರೂಪೆ ವ್ಯಾಸರ ರೂಪದಲ್ಲಿ ಕೈಲಾಹ ಅವರು ಮಾಡಿದ್ದಾರೆ. ಯಾಹ ಏನನ್ನು ಶ್ರೀನಾರಾಯಣ ದೇವೋತ್ತಮ ಪರಮ ಪುರುಷ. ಅನುವಾದ ಶಿಲಪ್ರಭುಪಾದರಿಂದ ಪ್ರಭುಪಾದರಿಗೆ ಜಯವಾಗಲಿ. ಪ್ರಭುಗಳು ನುಡಿದರು. ದೇವೋತ್ತಮ ಪರಮ ಪುರುಷನಾದ ನಾರಾಯಣನು ವ್ಯಾಸ ರೂಪಿನಲ್ಲಿ ನುಡಿದ ಮಾತುಗಳು ವೇದಾಂತ ತತ್ವಶಾಸ್ತ್ರದಲ್ಲಿವೆ. ಹರೇ ಕೃಷ್ಣ ಮಾತಾಜಿ. ಭಾರತದ ಮಾತಾಜಿ. ಓದಿ ಮಾತಾಜಿ. ವೈದಿಕ ಜ್ಞಾನವನ್ನು ಅರ್ಥ ಮಾಡಿಕೊಳ್ಳುವ ವಿಧಾನವನ್ನು ಪ್ರಕಾಶಗೊಳಿಸಿರುವ ಸೂಕ್ತಿಗಳಿಂದ ಕೂಡಿದ ವೇದಾಂತ ಸೂತ್ರವು ಸಮಸ್ತ ವೈದಿಕ ಜ್ಞಾನದ ಸಂಕ್ಷಿಪ್ತ ರೂಪ. ಅದು ಅರ್ಥತೋ ಬ್ರಹ್ಮ ಜಿಜ್ಞಾಸ ಎಂಬ ಶಬ್ದಗಳಿಂದ ಪ್ರಾರಂಭವಾಗುತ್ತದೆ. ಪರಮ ಸತ್ಯವನ್ನು ಕುರಿತು ಜಿಜ್ಞಾಸೆ ಮಾಡಲು ಈಗ ಸಕಲ ಮಾನವ ಜನ್ಮವು ಇದಕ್ಕೆ ವಿಶೇಷವಾಗಿ ಉದಿಷ್ಟವಾಗಿದೆ. ಆದ್ದರಿಂದ ವೇದಾಂತ ಸೂತ್ರವು ಬಹಳ ಸಂಕ್ಷಿಪ್ತವಾಗಿ ಮಾನವನ ಅಭಿಯಾನವನ್ನು ಕುರಿತು ವಿವರಿಸುತ್ತದೆ. ಇದು ವಾಯು ಪುರಾಣ ಮತ್ತು ಸ್ಕಂದ ಪುರಾಣದಲ್ಲಿರುವ ಈ ಮಾತುಗಳಿಂದ ದೃಢಪಡಿಸುತ್ತದೆ. ಅವು ಸೂತ್ರವನ್ನು ಹೀಗೆ ವ್ಯಾಖ್ಯಾನಿಸುತ್ತದೆ. ಹರೇ ಕೃಷ್ಣ ಮಾತಾಜಿ. ಹರೇ ಕೃಷ್ಣ ಮಾತಾಜಿ. ಧನ್ಯವಾದಗಳು ಮಾತಾಜಿ. ಹರೇ ಕೃಷ್ಣ. ಭಾಗ್ಯಲಕ್ಷ್ಮಿ ಮಾತಾಜಿ. ಭಾಗ್ಯಲಕ್ಷ್ಮಿ ಮಾತಾಜಿ ಮುಂದುವರಿಸಿ ಅನ್ಮ್ಯೂಟ್ ಮಾಡ್ಕೊಳ್ಳಿ ಮಾತಾಜಿ. ಹಾ ಮಾತಾಜಿ.
ಕೇಳಿಸ್ತಿದ್ಯಾ ಮಾತಾಜಿ? ಕೇಳಿಸ್ತದೆ. ಹಾ ಮಾತಾಜಿ. ಶ್ಲೋಕ ಓದ್ಬೇಕಾ ಮಾತಾಜಿ? ಹಾ ಮಾತಾಜಿ. ಅಲ್ಪಾಕ್ಷರಮಸತಿಕ್ತಚಾರವತ್ ವಿಶ್ವತೋ ಮುಖಂ ಅಸ್ತೋಭಂ ಅನವದ್ಯಂ ಚ ಸೂತ್ರ ಸೂತ್ರ ವಿದುಹ. ಒಂದು ಸೂತ್ರವು ಸೂಕ್ತಿಗಳ ಸಂಗ್ರಹ. ಇದು ಎಲ್ಲಾ ಜ್ಞಾನದ ಸಾರವನ್ನು ಅತ್ಯಂತ ಕಡಿಮೆ ಶಬ್ದಗಳಲ್ಲಿ ವ್ಯಕ್ತಪಡಿಸುತ್ತದೆ. ಅದು ವಿಶ್ವದ ಎಲ್ಲೆಡೆ ಮಾನ್ಯವಾಗುವಂತಿರಬೇಕು. ತನ್ನ ಭಾಷಾ ಪ್ರಸ್ತುತಿಯಲ್ಲಿ ಅದು ದೋಷರಹಿತವಾಗಿರಬೇಕು. ಅಂತಹ ಸೂತ್ರಗಳು ಪರಿಚಿತವಾಗಿರುವ ಯಾರಿಗಾದರೂ ವೇದಾಂತ ಸೂತ್ರದ ಅರಿವಿರಲೇಬೇಕು. ವಿದ್ವತ್ ವಲಯದಲ್ಲಿ ಅದು ಇನ್ನಷ್ಟು ಹೆಸರುಗಳಿಂದ ಪ್ರಸಿದ್ಧವಾಗಿದೆ. 1 ಬ್ರಹ್ಮಸೂತ್ರ, 2 ಶಾರೀರಕ, 3 ವ್ಯಾಸಸೂತ್ರ, 4 ಬಾದರಾಯಣ ಸೂತ್ರ, 5 ಉತ್ತರ ಮೀಮಾಂಸಾ ಮತ್ತು 6 ವೇದಾಂತ ದರ್ಶನ. ವೇದಾಂತ ಸೂತ್ರದಲ್ಲಿ 4 ಅಧ್ಯಾಯಗಳಿವೆ. ಪ್ರತಿಯೊಂದು ಅಧ್ಯಾಯದಲ್ಲೂ 4 ಪಾದಗಳಿವೆ. ಆದ್ದರಿಂದ ವೇದಾಂತ ಸೂತ್ರವನ್ನು ಷೋಡಶಪಾದ ಎಂದು ಕರೆಯಬಹುದು. ಅಂದರೆ ಸೂಕ್ತಿಗಳ 16 ಭಾಗಗಳು. ಪ್ರತಿಯೊಂದು ಪಾದದಲ್ಲಿರುವ ವಿಷಯವನ್ನು 5 ಅಧಿಕರಣಗಳಲ್ಲಿ ಸಂಪೂರ್ಣವಾಗಿ ವಿವರಿಸಲಾಗಿದೆ. ಅವುಗಳನ್ನು ತಾಂತ್ರಿಕ ದೃಷ್ಟಿಯಿಂದ ಪ್ರತಿಜ್ಞಾನ, ಹೇತು, ಉದಾಹರಣ, ಉಪನಯ ಮತ್ತು ನಿಗಮನ ಎಂದು ಕರೆಯಲಾಗಿದೆ. ಪ್ರತಿಯೊಂದು ವಿಷಯವನ್ನು ಪ್ರತಿಜ್ಞಾನಕ್ಕೆ ಸಂಬಂಧಿಸಿದಂತೆ ವಿವರಿಸಬೇಕು ಅಥವಾ ಪ್ರಕರಣ ಗ್ರಂಥದ ಉದ್ದೇಶವನ್ನು ಶಾಸ್ತ್ರೋಕ್ತವಾಗಿ ಘೋಷಿಸಬೇಕು. ವೇದಾಂತ ಸೂತ್ರದ ಆರಂಭದಲ್ಲಿ ಕೊಟ್ಟಿರುವ ಶಾಸ್ತ್ರೋಕ್ತ ಘೋಷಣೆಯನ್ನು ಅಥಾತೋ ಬ್ರಹ್ಮ ಜಿಜ್ಞಾಸೆ ಎಂಬುದಾಗಿದೆ. ಅಂದರೆ ಪರಮ ಸತ್ಯನನ್ನು ಕುರಿತು ಜಿಜ್ಞಾಸೆ ಮಾಡುವುದಕ್ಕೆ ಈ ಗ್ರಂಥವನ್ನು ಬರೆಯಲಾಗಿದೆ ಎನ್ನುವುದು ಶಾಸ್ತ್ರೋಕ್ತ ಘೋಷಣೆ ಎಂದು ಇದು ಸೂಚಿಸುತ್ತದೆ. ಅದೇ ರೀತಿಯಲ್ಲಿ ಕಾರಣಗಳನ್ನು ಹೇತು ತಿಳಿಸಬೇಕು. ನಾನಾ ವಿಷಯಗಳನ್ನು ಕುರಿತಂತೆ ಉದಾಹರಣಾ ಕೊಡಬೇಕು. ಕೃತಿಯ ವಸ್ತುವನ್ನು ಕ್ರಮೇಣ ಅರಿವಿಗೆ ಹತ್ತಿರ ತರಬೇಕು. ಉಪನಯ ಮತ್ತು ಕೊನೆಯದಾಗಿ ಮ್ಯೂಟ್ ಆಗ್ರಿ ಮಾತಾಜಿ. ಹರಿ ಕೃಷ್ಣ. ಹರೇ ಕೃಷ್ಣ ಮಾತಾಜಿ. ಗಾಯತ್ರಿ ಮಾತಾಜಿ ಮುಂದುವರಿಸಿ. ಹರೇ ಕೃಷ್ಣ. ಗಾಯತ್ರಿ ಮಾತಾಜಿ. ಗಾಯತ್ರಿ ಮಾತಾಜಿ ಅನ್ಮ್ಯೂಟ್ ಮಾಡ್ಕೊಳ್ಳಿ. ಮಾತಾಜಿ ಆಗೋದಿಲ್ಲ ನನಗೆ. ನಾನು ಓದ್ಲಾ ಮಾತಾಜಿ ಹೋಗ್ಲಿ? ಒಂದ್ ನಿಮಿಷ. ಯಾವ್ದು ಹರೇನಿ ಕಕ್ಕಿಯರಿ ಮಾತಾಜಿ? ಇನ್ನು ಅಲ್ಲ, ನಾನು ಪದ್ಮ ಮಾತಾಜಿ ಕೇಳ್ದೆ ಓದ್ಲಾ ಅಂತ. ಮಾತಾಜಿ ನಾನು ಆಲ್ಫಾಬೆಟ್ ವೈಸ್ ಅಲ್ಲಿ ಸರಿ ಸರಿ ಮಾತಾಜಿ. ನಿನ್ನೆ ಓದಿದವರಿಗೆ ಇವತ್ತು ಕೊಡ್ಲಿಲ್ಲ. ಹರೇ ಕೃಷ್ಣ. ಇದು ಓದ್ಬಿಡ್ಲ ಮಾತಾಜಿ? ಒಂದೇ ಚೂರಿದೆ ಇನ್ನ. ಹರೇ ಕೃಷ್ಣ ಮಾತಾಜಿ. ಹರೇನಿ ಕಕ್ಕಿಯರಿ ಮಾತಾಜಿ ನೆಕ್ಸ್ಟ್ ಓದಿ. ಧನ್ಯವಾದಗಳು ಭಾಗ್ಯಲಕ್ಷ್ಮಿ ಮಾತಾಜಿ. ಧನ್ಯವಾದಗಳು. ಕಟ್ಟಾಗೋಯ್ತು ಮಾತಾಜಿ, ನೆಟ್ವರ್ಕ್ ಹೊಂಟೋಯ್ತು. ಮಾತಾಜಿ ಧನ್ಯವಾದಗಳು. ಧನ್ಯವಾದಗಳು ಮಾತಾಜಿ. ಅದೇ ರೀತಿ ಹರೇ ಕೃಷ್ಣ ಮಾತಾಜಿ. ಅದೇ ರೀತಿಯಲ್ಲಿ ಕಾರಣಗಳನ್ನು ಹೇತು ತಿಳಿಸಬೇಕು. ನಾನಾ ವಿಷಯಗಳನ್ನು ಕುರಿತಂತೆ ಉದಾಹರಣ ಕೊಡಬೇಕು. ಕೃತಿಯ ವಸ್ತುವನ್ನು ಕ್ರಮೇಣ ಅರಿವಿಗೆ ಹತ್ತಿರ ತರಬೇಕು. ಉಪನಯ ಮತ್ತು ಕೊನೆಯದಾಗಿ ಅದು ಪ್ರಮಾಣಭೂತವಾದ ವೈದಿಕ ಶಾಸ್ತ್ರಗಳ ನಿಗಮನ ಉದ್ಧರಣೆಯಿಂದ ಸಮರ್ಥಿತವಾಗಬೇಕು. ಕೋಶಾಕಾರ ಎಂದು ಪ್ರಸಿದ್ಧನಾದ ಮಹಾನಿಘಂಟುಕಾರ ಹೇಮಚಂದ್ರನ ಪ್ರಕಾರ ವೇದಾಂತವೆಂದರೆ ಉಪನಿಷತ್ತುಗಳ ಸಾರ. ಅದು ವೇದಗಳ ಬ್ರಾಹ್ಮಣ ಎಂಬ ಭಾಗ. ಪ್ರಾಧ್ಯಾಪಕ ಆಪ್ಟೆಯವರು ತಮ್ಮ ನಿಘಂಟಿನಲ್ಲಿ ನಾನಾ ವಿಧವಾದ ಯಜ್ಞಗಳಲ್ಲಿ ಋಕ್ಕುಗಳನ್ನು ಬಳಸುವುದಕ್ಕೆ ಸಂಬಂಧಿಸಿದ ನಿಯಮಗಳು ಇರುವ ವೇದ ಭಾಗವೇ ಬ್ರಾಹ್ಮಣಗಳು ಎಂದು ವಿವರಿಸಿದ್ದಾರೆ. ಈ ಋಕ್ಕುಗಳ ಮೂಲವನ್ನು ಕುರಿತಂತೆ ವಿವರವಾದ ವರ್ಣನೆಗಳು, ಕೆಲವು ಸಲ ಆಖ್ಯಾಯಿಕೆ ಮತ್ತು ಕಥೆಗಳ ರೂಪದಲ್ಲಿರುವ ದೀರ್ಘವಾದ ದೃಷ್ಟಾಂತಗಳು ಇಲ್ಲಿರುತ್ತವೆ. ವೇದಗಳ ಮಂತ್ರ ಭಾಗಕ್ಕಿಂತ ಇದು ವಿಭಿನ್ನವಾಗಿರುತ್ತದೆ. ವೇದಗಳ ಪೂರಕ ಭಾಗವೇ ವೇದಾಂತ ಸೂತ್ರ ಎಂದು ಹೇಮಚಂದ್ರ
ಹೇಳುತ್ತಾನೆ. ವೇದ ಎಂದರೆ ಜ್ಞಾನ, ಅಂದರೆ ಅಂತ, ಅಂದರೆ ಕೊನೆ. ಬೇರೆ ಮಾತುಗಳಲ್ಲಿ ಹೇಳುವುದಾದರೆ ವೇದಗಳ ಅಂತಿಮ ಉದ್ದೇಶವನ್ನು ಸರಿಯಾಗಿ ಅರ್ಥ ಮಾಡಿಕೊಳ್ಳುವುದೇ ವೇದಾಂತ ಜ್ಞಾನ. ವೇದಾಂತ ಸೂತ್ರದ ಸೂಕ್ತಿಗಳಲ್ಲಿ ಕೊಟ್ಟಿರುವ ಅಂತಹ ಜ್ಞಾನವು ಉಪನಿಷತ್ತುಗಳಿಂದ ಸಮರ್ಥಿತವಾಗಬೇಕು. ವಿದಗ್ಧ ವಿದ್ವಾಂಸರ ಪ್ರಕಾರ ಜ್ಞಾನಕ್ಕೆ 3 ವಿವಿಧ ಆಕರಗಳಿವೆ. ಅವನ್ನು ಪ್ರಸ್ಥಾನ ತ್ರಯ ಎಂದು ಕರೆಯುತ್ತಾರೆ, ಅಥವಾ ಪ್ರಸ್ಥಾನ ತ್ರಯ ಎಂದು ಕರೆಯುತ್ತಾರೆ. ಈ ವಿದ್ವಾಂಸರ ಪ್ರಕಾರ ವೇದಾಂತವು ಅಂತಹ ಆಕರಗಳಲ್ಲಿ ಒಂದು, ಏಕೆಂದರೆ ಅದು ವೈದಿಕ ಜ್ಞಾನವನ್ನು ತರ್ಕ ಮತ್ತು ಪ್ರಬುದ್ಧ ವಾದಗಳನ್ನು ಆಧರಿಸಿ ಪ್ರಸ್ತುತಪಡಿಸುತ್ತದೆ. ಪ್ರಭುವು ಭಗವದ್ಗೀತೆಯಲ್ಲಿ 13.5 ಶ್ಲೋಕದಲ್ಲಿ ಬ್ರಹ್ಮಸೂತ್ರ ಪದೈಶ್ಚೈವ ಹೇತುಮದ್ಭಿರ್ ವಿನಿಶ್ಚಿತೈ, ಈ ಜೀವನದ ಅಂತಿಮ ಗುರಿಯನ್ನು ಅರ್ಥ ಮಾಡಿಕೊಳ್ಳುವುದು ಬ್ರಹ್ಮಸೂತ್ರದಲ್ಲಿ ನ್ಯಾಯಸಮ್ಮತವಾದ ತರ್ಕ ಮತ್ತು ಕಾರಣ ಹಾಗೂ ಪರಿಣಾಮಗಳಿಗೆ ಸಂಬಂಧಿಸಿದ ವಾದಗಳಿಂದ ದೃಢೀಕೃತವಾಗಿದೆ. ಆದ್ದರಿಂದ ವೇದಾಂತ ಸೂತ್ರವು ನ್ಯಾಯ ಪ್ರಸ್ಥಾನವೆಂದು, ಉಪನಿಷತ್ತು ಶ್ರುತಿ ಪ್ರಸ್ಥಾನವೆಂದು, ಗೀತಾ, ಮಹಾಭಾರತ ಮತ್ತು ಪುರಾಣಗಳು ಸ್ಮೃತಿ ಪ್ರಸ್ಥಾನವೆಂದು ಪ್ರಸಿದ್ಧವಾಗಿವೆ. ಎಲ್ಲ ದಿವ್ಯ ವೈಜ್ಞಾನಿಕ ಜ್ಞಾನವು ಶ್ರುತಿ, ಸ್ಮೃತಿ ಮತ್ತು ದೃಢವಾದ ತರ್ಕದ ತಳಹದಿಯಿಂದ ಸಮರ್ಥಿತವಾಗಬೇಕು. ಧನ್ಯವಾದಗಳು ಮಾತಾಜಿ. ಹರೇ ಕೃಷ್ಣ ಮಾತಾಜಿ. ಧನ್ಯವಾದಗಳು ಮಾತಾಜಿ. ಹರೇ ಕೃಷ್ಣ. ಲಕ್ಷ್ಮೀ ದೇವಿ ಮಾತಾಜಿ ಓದಿ. ಲಕ್ಷ್ಮೀ ದೇವಿ ಮಾತಾಜಿ ಅನ್ಮ್ಯೂಟ್ ಮಾಡ್ಕೊಳ್ಳಿ. ನಂದಿನಿ ಮಾತಾಜಿ ಓದಿ. ಹರೇ ಕೃಷ್ಣ ಮಾತಾಜಿ. ವೈದಿಕ ಜ್ಞಾನ ಮತ್ತು ಅದಕ್ಕೆ ಪೂರಕವಾದ ವೇದಗಳು ಇವೆರಡೂ ಸಾತ್ವತ ಪಂಚರಾತ್ರ ಎಂದು ಹೆಸರಾಗಿದ್ದು ದೇವೋತ್ತಮ ಪರಮಪುರುಷನಾದ ನಾರಾಯಣನ ಉಸಿರಾಟದಿಂದ ಹೊರಹೊಮ್ಮಿವೆ. ವೇದಾಂತ ಸೂತ್ರದ ಸೂಕ್ತಗಳು ಶ್ರೀ ನಾರಾಯಣನ ಶಕ್ತಿಶಾಲಿ ಅವತಾರವಾದ ಶ್ರೀಲ ವೇದವ್ಯಾಸರಿಂದ ರಚಿತವಾಗಿವೆ. ಕೆಲವು ಸಲ ಇವು ಅಪಾಂತರ ತಮ ಎಂಬ ಮಹರ್ಷಿಯಿಂದ ರಚಿತವಾದವು ಎಂದು ಹೇಳಲಾಗುತ್ತದೆ. ಆದರೆ ಪಂಚರಾತ್ರ ಮತ್ತು ವೇದಾಂತ ಸೂತ್ರ ಇವೆರಡೂ ಒಂದೇ ಅಭಿಪ್ರಾಯವನ್ನು ವ್ಯಕ್ತಪಡಿಸುತ್ತವೆ. ಆದ್ದರಿಂದ ಇವೆರಡರ ನಡುವಣ ಅರ್ಥದಲ್ಲಿ ವ್ಯತ್ಯಾಸವೇನೂ ಇಲ್ಲ ಎಂದು ಶ್ರೀ ಚೈತನ್ಯ ಮಹಾಪ್ರಭುಗಳು ದೃಢಪಡಿಸುತ್ತಾರೆ. ವೇದಾಂತ ಸೂತ್ರವನ್ನು ಶ್ರೀಲ ವೇದವ್ಯಾಸರು ರಚಿಸಿದ್ದರಿಂದ ಅದು ಶ್ರೀ ನಾರಾಯಣನ ಉಸಿರಾಟದಿಂದ ಹೊರಹೊಮ್ಮಿರಬಹುದು ಎಂದು ಅರ್ಥ ಮಾಡಿಕೊಳ್ಳಬಹುದು. ಶ್ರೀಲ ಭಕ್ತಿ ಸಿದ್ಧಾಂತ ಸರಸ್ವತಿ ಠಾಕೂರರು ಹೀಗೆ ವ್ಯಾಖ್ಯಾನ ಮಾಡುತ್ತಾರೆ. ವೇದವ್ಯಾಸರು ವೇದಾಂತ ಸೂತ್ರವನ್ನು ರಚಿಸುತ್ತಿರುವಾಗ ಅವರ ಸಮಕಾಲೀನರಾದ 7 ಜನ ಮಹರ್ಷಿಗಳು ಅದೇ ರೀತಿಯ ಕೃತಿ ರಚನೆಯಲ್ಲಿ ನಿರತರಾಗಿದ್ದರು. ಈ ಋಷಿಗಳೆಂದರೆ ಅತ್ರೇಯ ಋಷಿ, ಅಶ್ಮರತ್ಯ, ಔಡುಲೋಮಿ, ಕರ್ಷಣಾಜೀನಿ, ಕೃಷ್ಣ, ಜೈಮಿನಿ ಮತ್ತು ಬಾದರಿ. ಇದಲ್ಲದೆ ಪರಾಶರಿ ಮತ್ತು ಕರ್ಮಾಂದಿ ಭಿಕ್ಷು ಇವರು ಕೂಡ ವೇದವ್ಯಾಸರಿಗಿಂತ ಪೂರ್ವದಲ್ಲಿ ವೇದಾಂತ ಸೂತ್ರದ ಸೂಕ್ತಿಗಳನ್ನು ಕುರಿತು ಚರ್ಚಿಸಿದ್ದಾರೆ ಎಂದು ಹೇಳಲಾಗಿದೆ. ಹರೇ ಕೃಷ್ಣ ಮಾತಾಜಿ. ಮೇಲೆ ಹೇಳಿದಂತೆ ವೇದಾಂತ ಸೂತ್ರದಲ್ಲಿ 4 ಅಧ್ಯಾಯ ಓದ್ಲ ಮಾತಾಜಿ ಮುಂದಕ್ಕೆ. ಓದಿ ಮೇಲೆ ಹೇಳಿದಂತೆ ವೇದಾಂತ ಸೂತ್ರದಲ್ಲಿ 4 ಅಧ್ಯಾಯಗಳಿವೆ. ಮೊದಲನೇ 2 ಅಧ್ಯಾಯಗಳು ದೇವೋತ್ತಮ ಪರಮಪುರುಷನೊಡನೆ ಜೀವಿಯ ಸಂಬಂಧವನ್ನು ಕುರಿತು ಚರ್ಚಿಸುತ್ತವೆ. ಇದು ಸಂಬಂಧ ಜ್ಞಾನ ಎಂದು ಪ್ರಸಿದ್ಧವಾಗಿದೆ. 3ನೆಯ ಅಧ್ಯಾಯವು ವ್ಯಕ್ತಿಯು ತನ್ನ ಸಂಬಂಧದ ಮೂಲಕ ದೇವೋತ್ತಮ ಪರಮಪುರುಷನೊಡನೆ ಹೇಗೆ ವ್ಯವಹರಿಸಬಹುದು ಎಂದು ವರ್ಣಿಸುತ್ತದೆ. ಇದನ್ನು ಅಭಿಧೇಯ ಜ್ಞಾನ ಎಂದು ಕರೆಯುತ್ತಾರೆ. ಜೀವಿಗೂ ಪರಮಪ್ರಭುವಿಗೂ ಇರುವ ಸಂಬಂಧವನ್ನು ಶ್ರೀ ಚೈತನ್ಯ ಮಹಾಪ್ರಭುಗಳು ಹೀಗೆ ವರ್ಣಿಸುತ್ತಾರೆ. ಜೀವೇರ ಸ್ವರೂಪ ಹಾಯ್ ಕೃಷ್ಣೇರ ನಿತ್ಯದಾಸ. ಜೀವಿಯು ಪರಮಪ್ರಭುವಾದ ಕೃಷ್ಣನ ಶಾಶ್ವತ ದಾಸ. ಚೈತನ್ಯ ಚರಿತಾಮೃತ ಮಧ್ಯಲೀಲಾ 20.108. ಆದ್ದರಿಂದ ಈ ಸಂದರ್ಭದಲ್ಲಿ
ಕಾರ್ಯ ಮಾಡಲು ವ್ಯಕ್ತಿಯು ಸಾಧನ ಭಕ್ತಿಯನ್ನು ಮಾಡಬೇಕು ಮತ್ತು ಅಥವಾ ದೇವೋತ್ತಮ ಪರಮಪುರುಷನಿಗೆ ನಿಗದಿತವಾದ ಸೇವೆಯ ಕರ್ತವ್ಯಗಳನ್ನು ಮಾಡಬೇಕು. ಇದನ್ನು ಅಭಿಧೇಯ ಜ್ಞಾನ ಎಂದು ಕರೆಯುತ್ತಾರೆ. 4ನೇ ಅಧ್ಯಾಯವು ಅಂತಹ ಭಕ್ತಿ ಸೇವೆಯ ಫಲಿತಾಂಶವನ್ನು ವರ್ಣಿಸುತ್ತದೆ. ಪ್ರಯೋಜನ ಜ್ಞಾನ. ಜೀವನದ ಈ ಅಂತಿಮ ಗುರಿಯು ಭಗವದ್ಧಾಮಕ್ಕೆ ಹಿಂತಿರುಗುವುದು. ವೇದಾಂತ ಸೂತ್ರದಲ್ಲಿ ಬರುವ ಅನಾವೃತ್ತಿ ಶಬ್ದಾತ್ ಎಂಬ ಶಬ್ದಗಳು ಈ ಅಂತಿಮ ಗುರಿಯನ್ನು ಸೂಚಿಸುತ್ತವೆ. ಹರೇ ಕೃಷ್ಣ ಧನ್ಯವಾದ. ಧನ್ಯವಾದಗಳು ಮಾತಾಜಿ. ಧನ್ಯವಾದಗಳು ಮಾತಾಜಿ. ಮಂಜುಳಾ ಸುರೇಶ್ ಮಾತಾಜಿ ಓದಿ. ನೆಕ್ಸ್ಟ್ ಹ್ಯಾಂಡ್ ರೈಸ್ ನಾರಾಯಣನ ಶಕ್ತಿಶಾಲಿ ಅವತಾರವಾದ ವೇದವ್ಯಾಸರು ವೇದಾಂತ ಸೂತ್ರವನ್ನು ರಚಿಸಿದರು. ಇದಕ್ಕೆ ಅನಧಿಕೃತ ವ್ಯಾಖ್ಯಾನಗಳು ಬಂದಂತೆ ತಡೆಯಲು ತಮ್ಮ ಗುರುಗಳಾದ ನಾರದ ಮುನಿಗಳ ಆದೇಶದಂತೆ ಅವರು ಸ್ವತಃ ಶ್ರೀಮದ್ ಭಾಗವತವನ್ನು ರಚಿಸಿದರು. ಅದು ವೇದಾಂತ ಸೂತ್ರವನ್ನು ಕುರಿತ ಮೂಲ ವ್ಯಾಖ್ಯಾನ. ಶ್ರೀಮದ್ ಭಾಗವತವಲ್ಲದೆ ಎಲ್ಲಾ ಪ್ರಮುಖ ವೈಷ್ಣವ ಆಚಾರ್ಯರು ವೇದಾಂತ ಸೂತ್ರವನ್ನು ಕುರಿತು ವ್ಯಾಖ್ಯಾನವನ್ನು ರಚಿಸಿದ್ದಾರೆ. ಅವುಗಳಲ್ಲಿ ಪ್ರತಿಯೊಂದರಲ್ಲೂ ಪ್ರಭುವಿಗೆ ಸಲ್ಲಿಸಬೇಕಾದ ಭಕ್ತಿ ಸೇವೆಯನ್ನು ಕುರಿತು ಬಹಳ ಸ್ಪಷ್ಟವಾದ ವರ್ಣನೆ ಇದೆ. ಶಂಕರರ ವ್ಯಾಖ್ಯಾನವನ್ನು ಅನುಸರಿಸುವವರು ಮಾತ್ರ ವಿಷ್ಣು ಭಕ್ತಿಯನ್ನು ಪ್ರಸ್ತಾವಿಸದೆ ವೇದಾಂತ ಸೂತ್ರವನ್ನು ನಿರಾಕಾರ ವಿಧಾನದಲ್ಲಿ ವರ್ಣಿಸಿದ್ದಾರೆ. ಸಾಮಾನ್ಯವಾಗಿ ಜನರು ಈ ಶಾರೀರಿಕ ಭಾಷ್ಯ ಅಥವಾ ವೇದಾಂತ ಸೂತ್ರದ ನಿರಾಕಾರ ವರ್ಣನೆಯನ್ನು ಬಹಳ ಮೆಚ್ಚುತ್ತಾರೆ. ಆದರೆ ಪ್ರಭು ವಿಷ್ಣುವಿನ ಭಕ್ತಿ ಸೇವೆಯನ್ನು ತೊರೆದ ಎಲ್ಲಾ ವ್ಯಾಖ್ಯಾನಗಳು ಮೂಲ ವೇದಾಂತ ಸೂತ್ರದ ಉದ್ದೇಶಕ್ಕಿಂತ ವಿಭಿನ್ನವಾಗಿವೆ ಎಂಬುದನ್ನು ಗಮನಿಸಬೇಕು. ಬೇರೆಯ ಮಾತುಗಳಲ್ಲಿ ಹೇಳುವುದಾದರೆ, ಪ್ರಭು ವಿಷ್ಣುವಿಗೆ ಸಲ್ಲಿಸುವ ಭಕ್ತಿ ಸೇವೆಯನ್ನು ಆಧರಿಸಿ ವೈಷ್ಣವ ಆಚಾರ್ಯರು ಬರೆದ ವ್ಯಾಖ್ಯಾನಗಳು ಅಥವಾ ಭಾಷ್ಯಗಳು ವೇದಾಂತ ಸೂತ್ರದ ನಿಜವಾದ ವಿವರಣೆಯನ್ನು ಕೊಡುತ್ತವೆ ವಿನಃ ಶಂಕರಾಚಾರ್ಯರ ಶಾರೀರಿಕ ಭಾಷ್ಯವಲ್ಲ ಎನ್ನುವುದನ್ನು ಚೈತನ್ಯ ಮಹಾಪ್ರಭುಗಳು ಖಂಡಿತವಾಗಿಯೂ ದೃಢಪಡಿಸಿದ್ದರು. ಮಾತಾಜಿ ಅಷ್ಟೇ ಮಾತಾಜಿ. ಧನ್ಯವಾದಗಳು ಮಾತಾಜಿ. ಸೊ ಇಲ್ಲಿ ಪ್ರಭುಗಳು ನುಡಿದರು, ಅಂದ್ರೆ ಚೈತನ್ಯ ಮಹಾಪ್ರಭುಗಳು ಅಲ್ಲಿ ಅವರು ದೇವೋತ್ತಮ ಪರಮ ಪುರುಷನಾದ ನಾರಾಯಣನು ವ್ಯಾಸರ ರೂಪದಲ್ಲಿ ನುಡಿದ ಮಾತುಗಳನ್ನು ವೇದಾಂತ ತತ್ವಶಾಸ್ತ್ರಗಳಲ್ಲಿವೆ ಅಂತ ಇಲ್ಲಿ ಹೇಳ್ತಾ ಇದ್ದಾರೆ. ಅಂದ್ರೆ ಈ ವೇದಾಂತ ಮತ್ತೆ ವೇದಗಳು ಇದೆಲ್ಲವನ್ನು ಕೂಡ ಕೊಟ್ಟಿರುವಂತದ್ದು ಇಲ್ಲಿ ನಮಗೆ ಕಲಿಯುಗದ ಜನರಿಗೆ ವ್ಯಾಸರು ಬರೆದಿರುವಂತಹ ಈ ಒಂದು ವೇದಾಂತ ತತ್ವಶಾಸ್ತ್ರಗಳು ಅನ್ನೋದನ್ನ ಇಲ್ಲಿ ಹೇಳ್ತಾ ಇದ್ದಾರೆ. ಭಾವಾರ್ಥ ಪ್ರಭುಪಾದರಿಗೆ ಜಯವಾಗಲಿ. ವೈದಿಕ ಜ್ಞಾನವನ್ನು ಅರ್ಥ ಮಾಡಿಕೊಳ್ಳಲು ವಿಧಾನವನ್ನು ಪ್ರಕಾಶಗೊಳಿಸಿರುವ ಸೂಕ್ತಿಗಳಿಂದ ಕೂಡಿದ ವೇದಾಂತ ಸೂತ್ರವು ಸಮಸ್ತ ವೈದಿಕ ಜ್ಞಾನದ ಸಂಕ್ಷಿಪ್ತ ರೂಪ. ಇಲ್ಲಿ ವೇದಾಂತ ಅಂದ್ರೆ ಏನು ಅಂತ ಹೇಳ್ತಾ ಇದ್ದಾರೆ. ಅಂದ್ರೆ ಇದೆಲ್ಲವೂ ಕೂಡ ಸೂತ್ರಗಳ ಒಂದು ರೂಪದಲ್ಲಿ ಇರುತ್ತೆ. ಸೂತ್ರಗಳು ಅಂದ್ರೆ ಫಾರ್ಮುಲಾಸ್ ಅಂತ ಹೇಳ್ತಾರೆ. ಆ ರೀತಿ ಇರುತ್ತೆ ಈ ಒಂದು ವೇದಾಂತಗಳು ಕೊಟ್ಟಿರುವಂತದ್ದು ಸೂತ್ರಗಳು. ಅದರ ಒಂದು ಉದಾಹರಣೆಯಲ್ಲಿ ಕೊಡ್ತಾ ಇದ್ದಾರೆ. ಅಥತೋ ಬ್ರಹ್ಮ ಜಿಜ್ಞಾಸ ಅಂತ. ಅಥತೋ ಬ್ರಹ್ಮ ಜಿಜ್ಞಾಸ ಅಂತಂದ್ರೆ ಅದರ ಅರ್ಥ ಹಾಗಾಗಿ, ಆದ್ದರಿಂದ ಈಗ ಬ್ರಹ್ಮ ಜಿಜ್ಞಾಸೆ ಮಾಡ್ಬೇಕು ಅಂತ. ಹಾಗಾಗಿ ಅಂದ್ರೆ ಯಾಕೆ ಏನು ಅಂತಂದ್ರೆ ಅದು ಈಗ 84 ಲಕ್ಷ ಯೋನಿಗಳನ್ನ ದಾಟಿ ಮನುಷ್ಯ ಜನ್ಮ ಸಿಕ್ಕಿದೆ. ಹಾಗಾಗಿ ಈಗ ನೀನು ಬ್ರಹ್ಮ ಜಿಜ್ಞಾಸೆ ಮಾಡ್ಬೇಕು. ಈಗ ಮನುಷ್ಯ ಜನ್ಮ ಅನ್ನುವಂಥದ್ದು ಬಹಳ ಅದು ವಿರಳವಾದದ್ದು ಮತ್ತೆ ತುಂಬಾ ಮಹತ್ವಪೂರ್ಣವಾದದ್ದು. ಈ ಒಂದು ಜನ್ಮದಲ್ಲಿ ಮಾತ್ರ ನಾವು ಬ್ರಹ್ಮ ಜಿಜ್ಞಾಸೆ ಮಾಡೋದಕ್ಕೆ ಸಾಧ್ಯ ಆಗುತ್ತೆ. ಹಾಗಾಗಿ ಈಗ ನೀನು ಬ್ರಹ್ಮ ಜಿಜ್ಞಾಸೆ ಮಾಡು ಅನ್ನುವಂಥದ್ದು ಇದೊಂದು ವೇದಾಂತ ಸೂತ್ರಕ್ಕೆ ಉದಾಹರಣೆ. ಪರಮ ಸತ್ಯವನ್ನು ಕುರಿತು ಜಿಜ್ಞಾಸೆ ಮಾಡಲು ಈಗ ಸಕಾಲ, ಅಂದ್ರೆ ಮನುಷ್ಯ ಜನ್ಮ ಸಿಕ್ಕಿರುವಂಥದ್ದು ಇದು ನಿನಗೆ ಸಕಾಲ, ಇದು ಸರಿಯಾದ ಸಮಯ ಅನ್ನುವಂಥದ್ದು. ಮಾನವ ಜನ್ಮವು ಇದಕ್ಕೆ ವಿಶೇಷವಾಗಿ ಉದ್ದಿಷ್ಟವಾಗಿದೆ. ಮಾನವ ಜನ್ಮ ಇರೋದೇ ಅದಕ್ಕಾಗಿ. ಉಳಿದೆಲ್ಲ 84 ಲಕ್ಷ ಯೋನಿಗಳಲ್ಲಿ ಉಳಿದೆಲ್ಲ ಜನ್ಮಗಳು ಕೂಡ ಅಲ್ಲಿ ನಾವು ಈ ರೀತಿ ಒಂದು ಜಿಜ್ಞಾಸೆನ ಮಾಡೋದಕ್ಕೆ ನಮ್ಗೆ ಅಂತಹ ಒಂದು ಜ್ಞಾನ ಅಥವಾ ಬುದ್ಧಿಶಕ್ತಿ ಅನ್ನುವಂಥದ್ದು ಇರೋದಿಲ್ಲ. ಈಗ ಅಂತಹ ಒಂದು ಅವಕಾಶ ಸಕಾಲ ಇದು ಸಿಕ್ಕಿದೆ ನಿನಗೆ ಅಂತದ್ದಾದ್ಮೇಲೆ ನೀನು ಜಿಜ್ಞಾಸೆ ಮಾಡ್ಬೇಕು, ಭಗವಂತನ ಸಾಕ್ಷಾತ್ಕಾರವನ್ನು ಕುರಿತು ಪ್ರಯತ್ನ ಮಾಡ್ಬೇಕು ಅನ್ನೋದನ್ನ ಇಲ್ಲಿ ಹೇಳ್ತಾ ಇದ್ದಾರೆ. ಆದ್ದರಿಂದ ವೇದಾಂತ ಸೂತ್ರವು ಬಹಳ ಸಂಕ್ಷಿಪ್ತವಾಗಿ ಮಾನವನ ಅಭಿಯಾನವನ್ನು ಕುರಿತು ವಿವರಿಸುತ್ತದೆ. ಈ ವೇದಾಂತ ಸೂತ್ರಗಳು ಅದು ಮನುಷ್ಯ ಜನ್ಮ ಹೇಗೆ ಅದನ್ನ ಸದುಪಯೋಗ ಪಡಿಸ್ಕೋಬೇಕು ಅನ್ನೋದನ್ನ ಕುರಿತಾಗಿಯೇ ಹೆಚ್ಚು ಹೇಳ್ತವೆ. ಇದು
ವಾಯುಪುರಾಣ ಮತ್ತು ಸ್ಕಾಂದ ಪುರಾಣಗಳಲ್ಲಿ ಈ ಮಾತುಗಳಿಂದ ದೃಢಪಡುತ್ತದೆ. ಅವು ಸೂತ್ರವನ್ನು ಹೀಗೆ ವ್ಯಾಖ್ಯಾನಿಸುತ್ತವೆ. ಏನಂತ ಹೇಳ್ತಾ ಇದ್ದಾರೆ: ಅಲ್ಪಾಕ್ಷರಂ ಅಸಂದಿಗ್ಧಂ ಸಾರವತ್ ವಿಶ್ವತೋಮುಖಂ ಅಸ್ತೋಭವಂ ಅನವದ್ಯಂ ಚ ಸೂತ್ರಂ ಸೂತ್ರವಿದೋ ವಿದುಹು. ಅಂದ್ರೆ ಒಂದು ಸೂತ್ರವು ಸೂಕ್ತಿಗಳ ಸಂಗ್ರಹ. ಇದು ಎಲ್ಲ ಜ್ಞಾನದ ಸಾರವನ್ನ ಅತ್ಯಂತ ಕಡಿಮೆ ಶಬ್ದಗಳಿಂದ ವ್ಯಕ್ತಪಡಿಸುತ್ತದೆ. ನಾವು ಈಗಾಗಲೇ ನೋಡಿದ ಹಾಗೆ ಅತತೋ ಬ್ರಹ್ಮ ಜಿಜ್ಞಾಸ. ಎಷ್ಟು ಪದಗಳು? ಒಂದು 3 ಪದಗಳ ಅತತೋ ಬ್ರಹ್ಮ ಜಿಜ್ಞಾಸ, 3 ಪದಗಳು. ಆದ್ರೆ ಆ 3 ಪದಗಳಲ್ಲಿ ಇಡೀ ಮನುಷ್ಯ ಜನ್ಮದ ಒಂದು ಎಲ್ಲ ವಿಚಾರಗಳು ಅದರಲ್ಲಿ ಬಂದು ಬಿಡುತ್ತೆ. ಹಾಗೆ ಒಂದು ಸೂತ್ರ, ಒಂದು ಸೂಕ್ತಿ, ಅದು ಸಂಗ್ರಹ, ಎಲ್ಲವನ್ನು ಕೂಡ ಸಂಗ್ರಹಿಸುತ್ತೆ, ಎಲ್ಲಾ ಒಂದು ವಿಷಯಗಳನ್ನ ಅಲ್ಲಿ ನೀಡುತ್ತೆ. ಮತ್ತೆ ಅದು ಜ್ಞಾನದ ಸಾರ ಅಂತ ಇಲ್ಲಿ ಹೇಳ್ತಾ ಇದ್ದಾರೆ. ಅತ್ಯಂತ ಕಡಿಮೆ ಶಬ್ದಗಳನ್ನ ಅಲ್ಲಿ ಬಳಸ್ತಾರೆ. ಅದು ವಿಶ್ವದ ಎಲ್ಲೆಡೆ ಮಾನ್ಯವಾಗುವಂತಿರಬೇಕು. ಅಂದ್ರೆ ಎಲ್ಲರೂ ಕೂಡ ಅದನ್ನ ಒಪ್ಪೋ ರೀತಿ ಇರಬೇಕು. ತನ್ನ ಭಾಷಾ ಪ್ರಸ್ತುತಿಯಲ್ಲಿ ಅದು ದೋಷರಹಿತವಾಗಿರ್ಬೇಕು. ಮತ್ತೆ ಅದರಲ್ಲಿ ಯಾವುದೇ ರೀತಿಯ ದೋಷಗಳು ಅನ್ನುವಂಥದ್ದು, ತಪ್ಪುಗಳು ಅನ್ನುವಂಥದ್ದು ಇರಬಾರ್ದು. ಅದರಲ್ಲಿ ತಪ್ಪುಗಳು ಇರೋದಕ್ಕೆ ಸಾಧ್ಯ ಇಲ್ಲ. ಯಾಕಂದ್ರೆ ಇದೆಲ್ಲ ವೇದಗಳು, ವೇದಾಂತ ಸೂತ್ರಗಳು ಇದನ್ನೆಲ್ಲ ಕೊಟ್ಟಿರುವಂತದ್ದು ಸ್ವತಃ ಶಕ್ತಾವೇಶ ಅವತಾರದಲ್ಲಿದ್ದಂತಹ ವ್ಯಾಸರು. ಅಂದ್ರೆ ಅದು ನೇರವಾಗಿ ಭಗವಂತನಿಂದಲೇ ಬಂದಿರೋ ಕಾರಣದಲ್ಲಿ ಅಲ್ಲಿ ಯಾವುದೇ ದೋಷಗಳು ಇರೋದಕ್ಕೆ ಸಾಧ್ಯ ಇಲ್ಲ. ಅಂತಹ ಸೂತ್ರಗಳು ಪರಿಚಿತವಾಗಿರುವ ಯಾರಿಗಾದರೂ ವೇದಾಂತ ಸೂತ್ರದ ಅರಿವಿರಲೇಬೇಕು. ಅಂತಹ ಸೂತ್ರಗಳು ಯಾರಿಗೆ ತಿಳಿದಿದೆ ಅವರಿಗೆ ವೇದಾಂತ ಸೂತ್ರಗಳ ಒಂದು ಜ್ಞಾನ ಅನ್ನುವಂಥದ್ದು ಇರಬೇಕು ಅಂತ ಹೇಳಿ ಹೇಳ್ತಾ ಇದ್ದಾರೆ. ವಿದ್ವತ್ ವಲಯದಲ್ಲಿ ಅದು ಇನ್ನಷ್ಟು ಹೆಸರುಗಳಿಂದ ಪ್ರಸಿದ್ಧವಾಗಿದೆ. ಅದನ್ನ ಬೇರೆ ಬೇರೆ ಹೆಸರುಗಳು, ವೇದಾಂತ ಸೂತ್ರಗಳನ್ನ ಬೇರೆ ಬೇರೆ ಹೆಸರುಗಳಿಂದನೂ ಕರೀತಾ ಇದ್ದಾರೆ. ಹೆಸರುಗಳನ್ನ ಇಲ್ಲಿ ಕೊಡ್ತಾ ಇದ್ದಾರೆ: ಬ್ರಹ್ಮಸೂತ್ರ, ಶಾರೀರಿಕ, ವ್ಯಾಸಸೂತ್ರ, ಬಾದರಾಯಣ ಸೂತ್ರ, ಉತ್ತರ ಮೀಮಾಂಸ, ವೇದಾಂತ ದರ್ಶನ. ಹೀಗೆ ಈ ಒಂದು ವೇದಾಂತ ಸೂತ್ರಕ್ಕೆ ಇನ್ನೂ ಅನೇಕ 6 ರೀತಿಯ ಹೆಸರುಗಳನ್ನ ಇಲ್ಲಿ ಉಲ್ಲೇಖ ಮಾಡ್ತಾ ಇದ್ದಾರೆ. ವೇದಾಂತ ಸೂತ್ರದಲ್ಲಿ 4 ಅಧ್ಯಾಯಗಳಿವೆ. ಈ ವೇದಾಂತ ಸೂತ್ರದಲ್ಲಿ 4 ಅಧ್ಯಾಯಗಳು ಬರುತ್ತೆ. ಪ್ರತಿಯೊಂದು ಅಧ್ಯಾಯದಲ್ಲೂ 4 ಪಾದಗಳಿವೆ. ಒಂದೊಂದು ಅಧ್ಯಾಯದಲ್ಲೂ ಕೂಡ 4 ಪಾದಗಳಿವೆ. ಆದ್ದರಿಂದ ವೇದಾಂತ ಸೂತ್ರವನ್ನು ಷೋಡಶ ಪಾದ ಎಂದು ಕರೆಯಬಹುದು. ಇದು 4 ಅಧ್ಯಾಯ ಇದೆ. ಮತ್ತೆ 4 ಅಧ್ಯಾಯಗಳಲ್ಲಿ ಒಂದೊಂದು ಅಧ್ಯಾಯದಲ್ಲಿ 4 ಪಾದಗಳು ಬರುತ್ತೆ. ಸೊ ಹಾಗಾಗಿ ಇದನ್ನ ಷೋಡಶ ಪಾದ ಅಂತ ಹೇಳ್ತಾ ಇದ್ದಾರೆ. ಷೋಡಶ ಪಾದ ಅಂದ್ರೆ 6 ಅಲ್ವಾ ಮಾತಾಜಿ? ಅಂದರೆ ಸೂಕ್ತಿಗಳ 16 ಭಾಗಗಳು, 6 ಅಲ್ಲ ಮಾತಾಜಿ, 16. ಸೂಕ್ತಿ 16 ಭಾಗಗಳು ಅಂತ ಇಲ್ಲಿ ಹೇಳ್ತಾ ಇದ್ದಾರೆ. ಪ್ರತಿಯೊಂದು ಪಾದದಲ್ಲಿರುವ ವಿಷಯವನ್ನು 5 ಅಧಿಕರಣಗಳಲ್ಲಿ ಸಂಪೂರ್ಣವಾಗಿ ವಿವರಿಸಲಾಗಿದೆ. ಅವುಗಳನ್ನ ತಾಂತ್ರಿಕ ದೃಷ್ಟಿಯಿಂದ ಪ್ರತಿಜ್ಞಾನ, ಹೇತು, ಉದಾಹರಣ, ಉಪನಯ ಮತ್ತು ನಿಗಮನ ಎಂದು ಕರೆಯಲಾಗಿದೆ. ಪ್ರತಿಯೊಂದು ವಿಷಯವನ್ನು ಪ್ರತಿಜ್ಞಾನಕ್ಕೆ ಸಂಬಂಧಿಸಿದಂತೆ ವಿವರಿಸಬೇಕು ಅಥವಾ ಪ್ರಕರಣ ಗ್ರಂಥಗಳ ಉದ್ದೇಶವನ್ನು ಶಾಸ್ತ್ರೋಕ್ತವಾಗಿ ಘೋಷಿಸಬೇಕು. ವೇದಾಂತ ಸೂತ್ರದ ಆರಂಭದಲ್ಲಿ ಕೊಟ್ಟಿರುವ ಶಾಸ್ತ್ರೋಕ್ತ ಘೋಷಣೆಯು ಅತತೋ ಬ್ರಹ್ಮ ಜಿಜ್ಞಾಸ ಎಂಬುದಾಗಿದೆ. ಆದರೆ ಪರಮಸತ್ಯವನ್ನು ಕುರಿತು ಜಿಜ್ಞಾಸೆ ಮಾಡುವುದಕ್ಕೆ ಈ ಗ್ರಂಥವನ್ನು ಬರೆಯಲಾಗಿದೆ ಎನ್ನುವುದು ಶಾಸ್ತ್ರೋಕ್ತ ಘೋಷಣೆ ಎಂದು ಇದು ಸೂಚಿಸುತ್ತದೆ. ಅದೇ ರೀತಿಯಲ್ಲಿ ಕಾರಣ ಕೊಡೋದಕ್ಕೆ ಹೇತು ತಿಳಿಸಬೇಕು. ನಾನಾ ವಿಷಯಗಳನ್ನು ಕುರಿತಂತೆ ಉದಾಹರಣೆಗಳನ್ನು ಕೊಡೋದಕ್ಕೆ ಉದಾಹರಣ ಅಂತ ಇಲ್ಲಿ ಹೇಳ್ತಾ ಇದ್ದಾರೆ. ಕೃತಿ ವಸ್ತುವನ್ನು ಕ್ರಮೇಣ ಅರಿವಿಗೆ ಹತ್ತಿರ ತರೋದನ್ನ ಉಪನಯ ಅಂದ್ರೆ ಹತ್ತಿರ ತರುವಂಥದ್ದು. ಮತ್ತೆ ಕೊನೆಯದಾಗಿ ಅದು ಪ್ರಮಾಣಭೂತವಾದ ವೈದಿಕ ಶಾಸ್ತ್ರಗಳ ನಿಗಮನ ಉದಾಹರಣೆಯಿಂದ ಸಮರ್ಥಿತವಾಗಬೇಕು. ಅಂದ್ರೆ ಈ ವ್ಯಾಖ್ಯಾನಗಳನ್ನ, ಈ ಒಂದು ವೇದಾಂತ ಸೂತ್ರಗಳಿಗೆ ಯಾರಾದ್ರೂ ವ್ಯಾಖ್ಯಾನವನ್ನ ಕೊಡ್ಬೇಕು ಅಂತಂದ್ರೆ ಅದು ಈ ಎಲ್ಲ ಏನಂತ ಹೇಳ್ತಾರೆ ಇದೆಲ್ಲ ಒಂದೊಂದು ವಿಷಯಗಳನ್ನು ಕೂಡ ಅದು ಪೂರೈಕೆ ಆಗ್ಬೇಕಾದ್ರೆ ಅದೆಲ್ಲವೂ ಕೂಡ ಅದು ಕೊಡಬೇಕು ಸರಿಯಾದ ರೀತಿಯಲ್ಲಿ. ಅಂದ್ರೆ ಕಾರಣ ಕೊಡಬೇಕು, ಅಲ್ಲಿ ಉದಾಹರಣೆ ಕೊಡಬೇಕು, ಮತ್ತೆ ಅದು ಅರಿವಿಗೆ ಹತ್ರ ಇರಬೇಕು, ಮತ್ತೆ ಅದು ಪ್ರಮಾಣಭೂತ ವೈದಿಕ ಶಾಸ್ತ್ರಗಳಲ್ಲಿ ಅದು ಅದಕ್ಕೆ ಸಂಬಂಧಪಟ್ಟದ್ದು ಆಗಿರ್ಬೇಕು. ಅಂದ್ರೆ ಅದಕ್ಕೆ ಸಮರ್ಥನೆ ಸಿಗ್ಬೇಕು ಶಾಸ್ತ್ರದ ಮೂಲಕ. ಈ ರೀತಿ ಇಷ್ಟೆಲ್ಲ ಒಂದು ಲೆವೆಲ್ಸ್ ಅಲ್ಲಿ ಅದನ್ನ ಟೆಸ್ಟ್ ಮಾಡ್ತಾರೆ. ಅಂದ್ರೆ ವ್ಯಾಖ್ಯಾನಗಳು ಯಾರು ಕೊಡ್ತಾ ಇದ್ದಾರೆ, ವಿವಿಧ ಆಚಾರ್ಯರು ಆ ಒಂದು ವೇದಾಂತ ಸೂತ್ರಗಳಿಗೆ, ಆ ವ್ಯಾಖ್ಯಾನದಲ್ಲಿ ಇದೆಲ್ಲ ವಿಷಯಗಳು ಬರುತ್ತಾ ಅನ್ನೋದನ್ನಲ್ಲಿ ನೋಡ್ತಾ ಇದ್ದಾರೆ. ಅದೆಲ್ಲವೂ ಕೂಡ ಅದು ಅಂದ್ರೆ ಪ್ರೂಫ್ ಅದು ಕೊಡ್ಬೇಕಾದ್ರೆ ಇದಿಷ್ಟೆಲ್ಲ ಇರ್ಬೇಕು ಆ ವಿಷಯಗಳಲ್ಲಿ ಅನ್ನೋದನ್ನ ಹೇಳ್ತಾ ಇದ್ದಾರೆ.
ಕೋಶಾಕಾರ ಎಂದು ಪ್ರಸಿದ್ಧನಾದ ಮಹಾನಿಘಂಟುಕಾರ ಹೇಮಚಂದ್ರನ ಪ್ರಕಾರ ವೇದಾಂತ ಎಂದರೆ ಉಪನಿಷತ್ತುಗಳ ಸಾರ. ಅವರ ಪ್ರಕಾರ ಅಂದ್ರೆ ಯಾರು? ಕೋಶಾಕಾರ ಎಂದು ಪ್ರಸಿದ್ಧ ಆಗಿದ್ದಾರೆ ಅಂತ ಇದ್ದಾರೆ. ಕೋಶಾಕಾರ ನಿಘಂಟುಕಾರ ಹೇಮಚಂದ್ರ ಅನ್ನುವಂಥವ್ರು ಆ ವೇದಾಂತ ಅಂತಂದ್ರೆ ಏನು ಅಂದ್ರೆ ಅದು ಉಪನಿಷತ್ತುಗಳ ಸಾರ ಅಂತ. ಅದು ವೇದಗಳ ಬ್ರಾಹ್ಮಣ ಎಂಬ ಭಾಗ. ಪ್ರಾಧ್ಯಾಪಕ ಅಪ್ಪಟೆಯವರು ಈ ನಿಘಂಟಿನಲ್ಲಿ ನಾನಾ ವಿಧವಾದ ಯಜ್ಞಗಳಲ್ಲಿ ಋಕ್ಕುಗಳನ್ನು ಬಳಸುವುದಕ್ಕೆ ಸಂಬಂಧಿಸಿದ ನಿಯಮಗಳು ಇರುವ ವೇದ ಭಾಗವೇ ಬ್ರಾಹ್ಮಣಗಳು ಎಂದು ವಿವರಿಸಿದ್ದಾರೆ. ನಾನು ನಿಜ ಹೇಳ್ತೀನಿ, ಇದೆಲ್ಲ ನನಗೆ ಬ್ರೈನ್ ಅದೇನಂತ ಹೇಳ್ತಾರೆ ಎಲ್ಲ ಸ್ಪಿನ್ ಆಗ್ತಾ ಇದೆ. ನನಗೆ ಅಷ್ಟೊಂದು ಇದ್ರ ಬಗ್ಗೆ ಅಷ್ಟು ಜ್ಞಾನ ಅಂತೂ ಸತ್ಯವಾಗ್ಲೂ ಇಲ್ಲ. ಇದೆಲ್ಲ ಜಸ್ಟ್ ನಾನು ಫಸ್ಟ್ ಟೈಮ್ ಓದ್ತಾ ಇದ್ದೀನಿ. ನಿಮ್ಗೆ ಯಾರಿಗಾದ್ರೂ ಗೊತ್ತಿದ್ರೆ ನೀವು ಅಲ್ಲಿ ವಿವರಣೆ ಕೊಡಬಹುದು ದಯವಿಟ್ಟು. ಹರಿಕೃಷ್ಣ. ಈ ಋಕ್ಕುಗಳ ಮೂಲವನ್ನು ಕುರಿತಂತೆ ವಿವರವಾದ ವರ್ಣನೆಗಳು, ಕೆಲವು ಸಲ ಆಖ್ಯಾಯಿಕೆ ಮತ್ತು ಕಥೆಗಳ ರೂಪದಲ್ಲಿರುವ ದೀರ್ಘವಾದ ದೃಷ್ಟಾಂತಗಳು ಇಲ್ಲಿರುತ್ತವೆ. ಅಂದ್ರೆ ವ್ಯಾಖ್ಯಾನಗಳನ್ನ ಕೊಟ್ಟಾಗ ಅವರು ಉದಾಹರಣೆಗಳನ್ನ ಕೊಡ್ತಾ ಇದ್ದಾರೆ ಅಂತಂದ್ರೆ ಆ ಉದಾಹರಣೆಗಳು ಈಗ ನಾವು ನೋಡ್ತೀವಿ ಶ್ರುತಿಗಳಿಗೆ ಸ್ಮೃತಿಗಳ ಮೂಲಕ ಕೊಡ್ತಾರೆ ಅಂತ. ಇಲ್ಲಿ ನಾವು ಭಾಗವತದಲ್ಲಿ ನಾವು ಅನೇಕ ಕಥೆಗಳು, ಲೀಲೆಗಳು ಭಗವಂತನ ಅದನ್ನ ಕೇಳ್ತೀವಿ. ಅವೆಲ್ಲವೂ ಕೂಡ ಒಂದೊಂದು ಉದಾಹರಣೆಗಳು, ಅದೆಲ್ಲವೂ ಕೂಡ ಒಂದು ದೃಷ್ಟಾಂತಗಳು. ಅವೆಲ್ಲವೂ ಕೂಡ ಏನೋ ಒಂದು ಜ್ಞಾನವನ್ನ ನಮ್ಗೆ, ಭಕ್ತಿ ಸೇವೆಯ ಒಂದು ಮಾರ್ಗವನ್ನ ನಮ್ಗೆ ತೋರಿಸೋದಕ್ಕೆ ಒಂದೊಂದು ಉದಾಹರಣೆಗಳ ರೂಪದಲ್ಲಿ ನಾವು ತಗೋತೀವಿ. ಹಾಗೆ ಹೇಳ್ತಾ ಇದ್ದಾರೆ ಅಂತ ಅನ್ಕೋತೀನಿ. ವೇದಗಳ ಮಂತ್ರ ಭಾಗಕ್ಕಿಂತ ಇದು ವಿಭಿನ್ನವಾಗಿರುತ್ತದೆ. ಅಂದ್ರೆ ವೇದಗಳ ಮಂತ್ರಗಳು ಅಥವಾ ಬ್ರಹ್ಮ ಜಿಜ್ಞಾಸ ಅಂತ ಅಂದ್ರೆ ಕೇಳಿದ ಕೂಡ್ಲೆ ಯಾರಿಗೂ ಕೂಡ ಎಲ್ಲ ಪೂರ್ತಿ ದೃಷ್ಟಾಂತ ಅದು ಕಣ್ಣು ಮುಂದೆ ಬರೋದಿಲ್ಲ. ಆದ್ರೆ ಒಂದು ಕಥೆಯನ್ನ ಹೇಳಿದಾಗ ಆ ಕತೆ ಎಲ್ಲರೂ ಕೂಡ ನೆನಪಿನಲ್ಲಿ ಇಟ್ಕೊಳಕ್ಕಾಗುತ್ತೆ. ಮತ್ತೆ ಆ ಕಥೆಯ ಮೂಲ ಸಾರನು ಕೂಡ ನಮ್ಗೆ ನೆನಪಿನಲ್ಲಿ ಸುಲಭವಾಗಿ ಇಟ್ಕೊಳಕ್ಕಾಗುತ್ತೆ. ವೇದಗಳ ಪೂರಕ ಭಾಗವೇ ವೇದಾಂತ ಸೂತ್ರ ಎಂದು ಹೇಮಚಂದ್ರ ಹೇಳುತ್ತಾನೆ. ವೇದಗಳ ಪೂರಕ ಭಾಗ ಅಂದ್ರೆ ಅದನ್ನೇ ವೇದಾಂತ ಸೂತ್ರ ಅಂತ ಇಲ್ಲಿ ಹೇಳ್ತಾ ಇದ್ದಾರೆ. ವೇದ ಅಂದ್ರೆ ಜ್ಞಾನ, ಅಂತ ಅಂದ್ರೆ ಕೊನೆ, ಅಂದ್ರೆ ಎಲ್ಲ ಜ್ಞಾನದ ಸಾರ. ಬೇರೆ ಮಾತುಗಳಲ್ಲಿ ಹೇಳುವುದಾದ್ರೆ ವೇದಗಳ ಅಂತಿಮ ಉದ್ದೇಶವನ್ನು ಸರಿಯಾಗಿ ಅರ್ಥ ಮಾಡಿಕೊಳ್ಳುವುದೇ ವೇದಾಂತ ಜ್ಞಾನ. ವೇದಗಳ ಮೂಲ ಸಾರ ಅದೇನಿದೆ, ಕೊನೆಯಲ್ಲಿ ರಿಸಲ್ಟ್ ಏನದು ಎಲ್ಲ ತಿಳ್ಕೊಂಡ್ಮೇಲೆ ಏನಿದೆ ಅದನ್ನೇ ಇಲ್ಲಿ ವೇದಾಂತ ಜ್ಞಾನ ಅಂತ ಇಲ್ಲಿ ಹೇಳ್ತಾ ಇದ್ದಾರೆ. ವೇದಾಂತ ಸೂತ್ರದ ಸೂಕ್ತಿಗಳಲ್ಲಿ ಕೊಟ್ಟಿರುವಂತಹ ಜ್ಞಾನವು ಉಪನಿಷತ್ತುಗಳಿಂದ ಸಮರ್ಥಿತವಾಗಬೇಕು. ಅಂದ್ರೆ ಅಲ್ಲಿ ಬರುವಂತಹದ್ದು ಏನಿದೆ, ವೇದಾಂತದಲ್ಲಿ ಬರುವಂತಹ ಸಾರ ಏನಿದೆ, ಕೊನೆಯ ಒಂದು ಭಾಗ ಏನಿದೆ, ಅದು ಉಪನಿಷತ್ತುಗಳಿಂದ ಸಮರ್ಥನೆಯನ್ನ ಪಡ್ಕೊಂಡಿರ್ಬೇಕು ಅಂತ ಇಲ್ಲಿ ಹೇಳ್ತಾ ಇದ್ದಾರೆ. ವಿದಗ್ಧ ವಿದ್ವಾಂಸರ ಪ್ರಕಾರ ಜ್ಞಾನಕ್ಕೆ 3 ವಿವಿಧ ಆಕಾರಗಳಿವೆ. ಅವನು ಪ್ರಸ್ಥಾನ, ತ್ರಯ ಎಂದು ಕರೆಯುತ್ತಾರೆ. ಈ ವಿದ್ವಾಂಸರ ಪ್ರಕಾರ ವೇದಾಂತವು ಅಂತಹ ಆಕಾರಗಳಲ್ಲಿ ಒಂದು. ಏಕೆಂದರೆ ಅದು ವೈದಿಕ ಜ್ಞಾನವನ್ನು ತರ್ಕ ಮತ್ತು ಪ್ರಬುದ್ಧ ವಾದಗಳನ್ನು ಆಧರಿಸಿ ಪ್ರಸ್ತುತಪಡಿಸುತ್ತದೆ. ಅಂದ್ರೆ ಈ ಒಂದು ವೈದಿಕ ಜ್ಞಾನ ಅನ್ನುವಂಥದ್ದು ಅಲ್ಲಿ ತರ್ಕ ಅಂತಂದ್ರೆ ಆ ಆರ್ಗ್ಯುಮೆಂಟ್ ಮಾಡ್ತಾರೆ ಮತ್ತೆ ಪ್ರೂಫ್ ಕೊಡ್ತಾರೆ, ಈ ರೀತಿ ಇರುತ್ತೆ. ಪ್ರಭು ಭಗವದ್ಗೀತೆಯಲ್ಲಿ 13.5ರಲ್ಲಿ ಹೇಳುವಂಥದ್ದು ಬ್ರಹ್ಮಸೂತ್ರ ಪದಶ್ಚೈವ ಹೇತುಮದ್ಭಿರ್ ವಿನಿಶ್ಚಿತೈ. ಜೀವನದ ಅಂತಿಮ ಗುರಿಯನ್ನು ಅರ್ಥ ಮಾಡಿಕೊಳ್ಳುವುದು. ಬ್ರಹ್ಮಸೂತ್ರದಲ್ಲಿ ನ್ಯಾಯಸಮ್ಮತವಾದ ತರ್ಕ ಮತ್ತು ಕಾರಣ ಹಾಗೂ ಪರಿಣಾಮಗಳಿಗೆ ಸಂಬಂಧಿಸಿದ ವಾದಗಳಿಂದ ದೃಢೀಕೃತವಾಗಿದೆ. ಆದ್ದರಿಂದ ವೇದಾಂತ ಸೂತ್ರವು ನ್ಯಾಯ ಪ್ರಸ್ಥಾನವೆಂದು, ಉಪನಿಷತ್ತು ಶ್ರುತಿ ಪ್ರಸ್ಥಾನವೆಂದು, ಗೀತಾ ಮಹಾಭಾರತ ಮತ್ತು ಪುರಾಣಗಳು ಸ್ಮೃತಿ ಪ್ರಸ್ಥಾನವೆಂದು ಪ್ರಸಿದ್ಧವಾಗಿವೆ. ಆದರೆ ವೇದಾಂತ ಸೂತ್ರಗಳನ್ನ ನ್ಯಾಯ ಪ್ರಸ್ಥಾನ ಅಂತ ಕರಿತಾ ಇದ್ದಾರೆ. ಶ್ರುತಿ ಪ್ರಸ್ಥಾನ ಉಪನಿಷತ್ತುಗಳು ಅಂತ ಇಲ್ಲಿ ಹೇಳ್ತಾ ಇದ್ದಾರೆ. ಅಂದ್ರೆ ಉಪನಿಷತ್ತುಗಳು ಇವೆಲ್ಲವೂ ಕೂಡ ನೇರವಾಗಿ ಭಗವಂತನಿಂದ ಹೇಳಲ್ಪಟ್ಟಿರುವಂತದ್ದು. ಗೀತಾ ಮಹಾಭಾರತ ಪುರಾಣಗಳು ಇವೆಲ್ಲವೂ ಕೂಡ ಸ್ಮೃತಿ ಪ್ರಸ್ಥಾನ. ಅಂದ್ರೆ ಅದೆಲ್ಲವೂ ಕೂಡ ಏನಂತ ಹೇಳ್ತಾರೆ, ಋಷಿ ಮುನಿಗಳು ಅಂದ್ರೆ ಗೀತೆಯನ್ನು ಕೂಡ ಗೀತೆ ಯಾಕೆ ಹೇಳ್ತಾ ಇದ್ದಾರೆ ಅಂದ್ರೆ ಮಹಾಭಾರತದ ಒಂದು ಭಾಗ ಅಂತ ಹೇಳಿ ಹೇಳ್ತಾ ಇದ್ದಾರೆ. ಅದನ್ನು ಕೂಡ ಇಲ್ಲಿ ಸ್ಮೃತಿ ಪ್ರಸ್ಥಾನ ಅಂತ ಕರಿತಾ ಇದ್ದಾರೆ. ಸ್ಮೃತಿ ಅಂತಂದ್ರೆ ಋಷಿ ಮುನಿಗಳು ಕೊಟ್ಟಿರುವಂತಹ ವ್ಯಾಖ್ಯಾನಗಳು ಅಥವಾ ಕಥೆಯ ರೂಪದಲ್ಲಿ ಹೇಳಿರುವಂತಹ ವಿಷಯಗಳು. ಈ ಎಲ್ಲ ದಿವ್ಯ ವೈಜ್ಞಾನಿಕ ಜ್ಞಾನವು ಶ್ರುತಿ ಸ್ಮೃತಿ ಮತ್ತು ದೃಢವಾದ ತರ್ಕದ ತಳಹದಿಯಿಂದ ಸಮರ್ಥಿತವಾಗಬೇಕು. ವೈದಿಕ ಜ್ಞಾನ ಮತ್ತು ಅದಕ್ಕೆ ಪೂರಕವಾದ ವೇದಗಳು ಇವೆರಡೂ ಸಾತ್ವತ ಪಂಚರಾತ್ರ ಎಂದು ಹೆಸರಾಗಿದ್ದು ದೇವೋತ್ತಮ ಪರಮಪುರುಷನಾದ ನಾರಾಯಣನ ಉಸಿರಾಟದಿಂದ ಹೊರಹೊಮ್ಮಿವೆ.
ಅಂದ್ರೆ ಇವೆಲ್ಲವೂ ಕೂಡ ನಾರಾಯಣನ ಉಸಿರಾಟದಿಂದ ಬರ್ತಾ ಇದೆ ಅಂತ ಹೇಳಿ ಹೇಳ್ತಾ ಇದ್ದಾರೆ. ವೇದಾಂತ ಸೂತ್ರದ ಸೂಕ್ತಿಗಳು ಶ್ರೀ ನಾರಾಯಣನ ಶಕ್ತಿಶಾಲಿ ಅವತಾರವಾದ ಶ್ರೀಲ ವೇದವ್ಯಾಸರಿಂದ ರಚಿತವಾಗಿವೆ. ಕೆಲವು ಸಲ ಅವು ಆಪಂತ ಆಪ್ ಆಮ್ ಸಾರಿ ಅಪಾಂತರಾಮ ಎಂಬ ಮಹರ್ಷಿಯಿಂದ ರಚಿತವಾದವು ಎಂದು ಹೇಳಲಾಗುತ್ತದೆ. ಆದರೆ ಪಂಚರಾತ್ರ ಮತ್ತು ವೇದಾಂತ ಸೂತ್ರ ಇವೆರಡೂ ಒಂದೇ ಅಭಿಪ್ರಾಯವನ್ನು ವ್ಯಕ್ತಪಡಿಸುತ್ತವೆ. ಆದ್ದರಿಂದ ಇವೆರಡರ ನಡುವಣ ಅರ್ಥದಲ್ಲಿ ವ್ಯತ್ಯಾಸ ಏನು ಇಲ್ಲ ಎಂದು ಶ್ರೀ ಚೈತನ್ಯ ಮಹಾಪ್ರಭುಗಳು ದೃಢಪಡಿಸಿರುತ್ತಾರೆ. ವೇದಾಂತ ಸೂತ್ರವನ್ನು ಶ್ರೀಲ ವೇದವ್ಯಾಸರು ರಚಿಸಿದ್ದರಿಂದ ಅದು ಶ್ರೀ ನಾರಾಯಣನ ಉಸಿರಾಟದಿಂದ ಹೊರಹೊಮ್ಮಿರಬಹುದು ಎಂದು ಅರ್ಥ ಮಾಡಿಕೊಳ್ಳಬಹುದು. ಅಂದ್ರೆ ಅದು ಭಗವಂತನ ಉಸಿರಿನಿಂದ ಬಂದಿರುವಂತದ್ದು ವೇದಾಂತಗಳು ಅಂತ ಹೇಳಿದ್ರು. ಆದ್ರೆ ಅದು ಹೇಗೆ ಅನ್ನೋದನ್ನ ಇಲ್ಲಿ ಚೈತನ್ಯ ಮಹಾಪ್ರಭುಗಳು ಹೇಳ್ತಾ ಇದ್ದಾರೆ. ಅದು ವ್ಯಾಸರು, ಶ್ರೀಲ ವ್ಯಾಸರು ಅಂತಂದ್ರೆ ಅವರು ಭಗವಂತನ ಶಕ್ತಾವೇಶ ಅವತಾರ. ಅವರು ಅದನ್ನ ರಚನೆ ಮಾಡಿದ ಕಾರಣ ಅವರ ಉಸಿರಿನಿಂದ ಬಂದದ್ದು ಅಂತ ಇಲ್ಲಿ ತಿಳಿಬಹುದು ಅಂತ ಹೇಳ್ತಾ ಇದ್ದಾರೆ. ಶ್ರೀಲ ಭಕ್ತಿ ಸಿದ್ಧಾಂತ ಸರಸ್ವತಿ ಠಾಕೂರರು ಹೀಗೆ ವ್ಯಾಖ್ಯಾನ ಮಾಡುತ್ತಾರೆ. ವೇದವ್ಯಾಸರು ವೇದಾಂತ ಸೂತ್ರವನ್ನು ರಚಿಸುತ್ತಿರುವಾಗ ಅವರ ಸಮಕಾಲೀನರಾದ, ಅಂದ್ರೆ ಯಾವಾಗ ಅವರು ಇದನ್ನ ಗ್ರಂಥ ರೂಪದಲ್ಲಿ ತರ್ತಾ ಇದ್ರು, ಆ ಸಮಯಕ್ಕೆ ಆಗ್ಲೇ ಈ ಒಂದು ವೇದಾಂತಗಳ ಬಗ್ಗೆ ಅನೇಕ ಋಷಿಮುನಿಗಳು ಏನು ಚರ್ಚೆಯನ್ನ ಮಾಡಿದ್ರು ಅಂತ ಇಲ್ಲಿ ಹೇಳ್ತಾ ಇದ್ದಾರೆ. ಯಾರೆಲ್ಲ ಋಷಿಮುನಿಗಳು ಅಂತಂದ್ರೆ 7 ಜನ ಮಹರ್ಷಿಗಳ ಹೆಸರುಗಳನ್ನ ಕೊಡ್ತಾ ಇದ್ದಾರೆ. ಅವರು ಅತ್ರೇಯ ಋಷಿ, ಅಶ್ವರತ್ಯ, ಔಡುಲೋಮಿ, ಕಾಶಣಾಜಿನಿ, ಕಾಶಕೃಷ್ಣ, ಜೈಮಿನಿ ಮತ್ತು ಬಾದರಿ. ಇದಲ್ಲದೆ ಪರಾಶರ ಅಂದ್ರೆ ವ್ಯಾಸರ ತಂದೆ, ಮತ್ತೆ ಕರ್ಮಂ ದೀಪೀಕ್ಷು ಇವರೆಲ್ಲರೂ ಕೂಡ ವೇದಾಂತ ಸೂತ್ರಗಳ ಬಗ್ಗೆ ಆಗಲೇ ಆ ಸಮಯದಲ್ಲಿ ಚರ್ಚೆಯನ್ನ ಮಾಡ್ತಿದ್ರು ಅಂತ ಇಲ್ಲಿ ಹೇಳ್ತಾ ಇದ್ದಾರೆ. ಮೇಲೆ ಹೇಳಿದಂತೆ ವೇದಾಂತ ಸೂತ್ರದಲ್ಲಿ 4 ಅಧ್ಯಾಯಗಳಿವೆ. ಮೊದಲನೆಯ 2 ಅಧ್ಯಾಯಗಳು ದೇವೋತ್ತಮ ಪರಮಪುರುಷನೊಡನೆ ಜೀವಿಯ ಸಂಬಂಧವನ್ನ ಕುರಿತು ಹೇಳುತ್ತದೆ, ಸಂಬಂಧ ಜ್ಞಾನವನ್ನ ನೀಡುತ್ತೆ. ಮತ್ತೆ 3ನೆಯ ಅಧ್ಯಾಯ ಅದು ದೇವೋತ್ತಮ ಪರಮಪುರುಷನ ಜೊತೆ ಹೇಗೆ ಒಂದು ಸಂಬಂಧವನ್ನು ಏರ್ಪಡಿಸ್ಕೊಳ್ಬೇಕು ಅನ್ನುವಂಥದ್ದು, ಅದನ್ನ ಪುನರ್ಸ್ಥಾಪನೆ ಮಾಡ್ಬೇಕು ಅನ್ನೋದನ್ನ ಹೇಳುತ್ತೆ. ಅದನ್ನೇ ಅಭಿಧೇಯ ಜ್ಞಾನ ಅಂತ ಕರೀತಾ ಇದ್ದಾರೆ. ನಂತರ ಬರುವಂತದ್ದು ಜೀವಿಯು ಪ್ರಭುವಿಗೂ ಇರುವ ಸಂಬಂಧವನ್ನು ಶ್ರೀ ಚೈತನ್ಯ ಮಹಾಪ್ರಭುಗಳು ಈ ರೀತಿ ವರ್ಣಿಸಿದ್ದಾರೆ. ಜೀವಿಯರ ಸ್ವರೂಪ ಹಯ ಕೃಷ್ಣೇರ ನಿತ್ಯದಾಸ, ನಾವೆಲ್ಲರೂ ಕೂಡ ಭಗವಂತನ ನಿತ್ಯದಾಸರು, ಇದು ಸಂಬಂಧ ಜ್ಞಾನ. ಮತ್ತೆ ಜೀವಿಯ ಪರಮಪ್ರಭುವಾದ ಕೃಷ್ಣನ ಶಾಶ್ವತ ದಾಸ. ಆದ್ದರಿಂದ ಈ ಸಂಬಂಧದಲ್ಲಿ ಕಾರ್ಯ ಮಾಡಲು ವ್ಯಕ್ತಿಯು ಸಾಧನ ಭಕ್ತಿಯನ್ನು ಮಾಡಬೇಕು. ಈ ಸಾಧನ ಭಕ್ತಿ ಅದನ್ನೇ ಅಭಿದಯ ಅಂತ ಇಲ್ಲಿ ಹೇಳ್ತಾರೆ. ದೇವೋತ್ತಮ ಪರಮಪುರುಷರಿಗೆ ನಿಗದಿತವಾದ ಸೇವೆಯ ಕರ್ತವ್ಯವನ್ನ ಮಾಡಬೇಕು. ಅಂದ್ರೆ ನಾವು ಭಗವಂತನಿಗೆ ಜೊತೆ ನಮ್ಮ ಸಂಬಂಧ ಏನು ಅನ್ನೋದನ್ನ ತಿಳ್ಕೋಬೇಕು. ಆ ಸಂಬಂಧ ಈಗ ಕಡಿದು ಹೋಗಿದೆ, ಅದನ್ನ ಮತ್ತೆ ಸ್ಥಾಪನೆ ಮಾಡಬೇಕು. ಅದನ್ನ ಸಾಧನ ಭಕ್ತಿಯ ಮೂಲಕ ಮಾಡಬೇಕು ಅಂತ ಹೇಳ್ತಾ ಇದ್ದಾರೆ. ಅದು ಅಭಿದಯ ಆಗುತ್ತೆ. ಅದು 3ನೇ ಒಂದು ಅಧ್ಯಾಯದಲ್ಲಿ ಹೇಳಿರುವಂತದ್ದು. 4ನೇ ಅಧ್ಯಾಯದಲ್ಲಿ ಏನಂತ ಹೇಳ್ತಾ ಇದ್ದಾರೆ, ಅದು ಪ್ರಯೋಜನ ಜ್ಞಾನ. 4ನೇ ಅಧ್ಯಾಯದಲ್ಲಿ ಹೇಳುವಂತದ್ದು ಭಕ್ತಿ ಸೇವೆಯ ಫಲಿತಾಂಶದ ಬಗ್ಗೆ ಇಲ್ಲಿ ಹೇಳ್ತಾ ಇದ್ದಾರೆ. ಜೀವನದ ಈ ಅಂತಿಮ ಗುರಿಯು ಭಗವದ್ಧಾಮಕ್ಕೆ ಹಿಂದಿರುಗುವುದು. ವೇದಾಂತ ಸೂತ್ರದಲ್ಲಿ ಬರುವ ಅನಾವೃತಿ ಶಬ್ದಾತ್ ಎಂಬ ಶಬ್ದಗಳು ಈ ಅಂತಿಮ ಗುರಿಯ ಬಗ್ಗೆ ತಿಳಿಸ್ಕೊಡ್ತವೆ. ನಾರಾಯಣನ ಶಕ್ತಿಶಾಲಿ ಅವತಾರವಾದ ವೇದವ್ಯಾಸರು ವೇದಾಂತ ಸೂತ್ರವನ್ನ ರಚನೆ ಮಾಡಿದ್ದಾರೆ. ಇದಕ್ಕೆ ಅನಧಿಕೃತ ವ್ಯಾಖ್ಯಾನಗಳು ಬರದಂತೆ ತಡೆಯಲು ತಮ್ಮ ಗುರುಗಳಾದ ನಾರದ ಮುನಿಗಳ ಆದೇಶದಂತೆ ಅವರು ಸ್ವತಃ ಶ್ರೀಮದ್ ಭಾಗವತವನ್ನು ರಚಿಸಿದ್ದಾರೆ. ಅಂದ್ರೆ ಅವರು ವೇದಾಂತ ಸೂತ್ರಗಳನ್ನ ನೀಡಿದ್ರು, ಮತ್ತೆ ಆ ವೇದಾಂತ ಸೂತ್ರಗಳಿಗೆ ವ್ಯಾಖ್ಯಾನಗಳನ್ನ ಅವರು ಶ್ರೀಮದ್ ಭಾಗವತದ ಮೂಲಕ ನೀಡಿದ್ರು. ಅದಕ್ಕೆ ಅವರು ನಾರದರ ಒಂದು ಆದೇಶವನ್ನ ಪಡ್ಕೊಂಡು, ಅವರ ಗುರುಗಳ ಆದೇಶವನ್ನು ಪಡ್ಕೊಂಡು ಅದನ್ನ ರಚನೆ ಮಾಡಿದ್ದಾರೆ. ಅದು ವೇದಾಂತ ಸೂತ್ರವನ್ನು ಕುರಿತ ಮೂಲ ವ್ಯಾಖ್ಯಾನ. ಶ್ರೀಮದ್ ಭಾಗವತ ಅನ್ನುವಂಥದ್ದು ಅದು ವೇದಾಂತ ಸೂತ್ರಗಳಿಗೆ ಕೊಟ್ಟಿರುವಂತಹ ವ್ಯಾಖ್ಯಾನ. ಶ್ರೀಮದ್ ಭಾಗವತವಲ್ಲದೆ ಎಲ್ಲಾ ಪ್ರಮುಖ ವೈಷ್ಣವ ಆಚಾರ್ಯರು ವೇದಾಂತ ಸೂತ್ರವನ್ನು ಕುರಿತು ವ್ಯಾಖ್ಯಾನಗಳನ್ನ ರಚಿಸಿದ್ದಾರೆ. ಅವುಗಳಲ್ಲಿ ಪ್ರತಿಯೊಂದರಲ್ಲೂ ಎಲ್ಲಾ ವ್ಯಾಖ್ಯಾನಗಳು ಕೂಡ ಪ್ರಭುವಿಗೆ ಸಲ್ಲಿಸಬೇಕಾದ ಭಕ್ತಿ ಸೇವೆಯನ್ನ ಕುರಿತು ಬಹಳ ಸ್ಪಷ್ಟವಾದ ವರ್ಣನೆಯನ್ನ ಕೊಟ್ಟಿವೆ. ಆದ್ರೆ ಶಂಕರಾಚಾರ್ಯರು ಕೊಡ್ತಾ ಇರುವಂತ ವ್ಯಾಖ್ಯಾನ ಮಾತ್ರ ಅದ್ ಯಾವ ರೀತಿ ಇದೆ ಅಂತಂದ್ರೆ, ವಿಷ್ಣು ಭಕ್ತಿಯನ್ನು ಅಂದ್ರೆ ಶಂಕರರ ವ್ಯಾಖ್ಯಾನವನ್ನು ಅನುಸರಿಸುವವರು ಮಾತ್ರ ವಿಷ್ಣು ಭಕ್ತಿಯನ್ನು ಪ್ರಸ್ತಾವಿಸದೆ ವೇದಾಂತ ಸೂತ್ರವನ್ನು ನಿರಾಕಾರ ವಿಧಾನದಲ್ಲಿ ವರ್ಣಿಸಿದ್ದಾರೆ. ಸಾಮಾನ್ಯವಾಗಿ ಜನರು ಈ ಶಾರೀರಿಕ ಭಾಷ್ಯ, ಜನರಿಗೆ ಲೌಕಿಕವಾದಿಗಳಿಗೆ ಅದು ತುಂಬಾ ಇಷ್ಟ ಆಗುತ್ತೆ. ಯಾಕಂದ್ರೆ ಅವ್ರಿಗೆ ಭಗವಂತ ಅವನ ಮೇಲೆ ಅವ್ರಿಗೆ ಮೊದ್ಲಿಗೆ ಅಸೂಯೆ ಇದೆ. ಇನ್ನೊಂದು ಅವರಿಗೆ ಭಗವಂತ ಕಾಣ್ತಿಲ್ಲ, ಅವನನ್ನ ನೋಡೋಕೆ ಅವರಿಂದ ಆಗ್ತಿಲ್ಲ. ಹಾಗಾಗಿ ಅವ್ರಿಗೆ ನಿರಾಕಾರ ವರ್ಣನೆ ಅದವ್ರು ತುಂಬಾ ಇಷ್ಟಪಡ್ತಾರೆ. ಮತ್ತೆ ನಾವೇ ದೇವರಾಗ್ತೀವಿ ಅಂತಂದ್ರೆ ಇನ್ನೂ ಜಾಸ್ತಿ ಇಷ್ಟಪಡ್ತಾರೆ. ಆದ್ರೆ ಪ್ರಭು ವಿಷ್ಣುವಿನ ಭಕ್ತಿ ಸೇವೆಯನ್ನು
ಎಲ್ಲಾ ವ್ಯಾಖ್ಯಾನಗಳನ್ನು ಮೂಲ ವೇದಾಂತ ಸೂತ್ರದ ಉದ್ದೇಶಕ್ಕಿಂತ ವಿಭಿನ್ನವಾಗಿ ಇವೆ ಎಂಬುದನ್ನು ಗಮನಿಸಬೇಕು. ಅಂದ್ರೆ ಮೂಲ ವೇದಾಂತ ಸೂತ್ರ ಏನಿದೆ ಅದನ್ನ ತಿರುಚಿ ಹೇಳ್ತಾ ಇದ್ದಾರೆ ಅಂತಾನೆ ಹೇಳ್ಬೋದು ಶಾರೀರಿಕ ಒಂದು ಭಾಷ್ಯದಲ್ಲಿ. ಮತ್ತೆ ಬೇರೆಯ ಮಾತುಗಳಲ್ಲಿ ಹೇಳುವುದಾದರೆ ಪ್ರಭು ವಿಷ್ಣುವಿಗೆ ಸಲ್ಲಿಸುವ ಭಕ್ತಿ ಸೇವೆಯನ್ನು ಆಧರಿಸಿ ವೈಷ್ಣವ ಆಚಾರ್ಯರು ಬರೆದ ವ್ಯಾಖ್ಯಾನಗಳು ಅಥವಾ ಭಾಷ್ಯಗಳು ವೇದಾಂತ ಸೂತ್ರದ ನಿಜವಾದ ವಿವರಣೆಯನ್ನು ಕೊಡುತ್ತವೆಯೇ ವಿನ ಶಂಕರಾಚಾರ್ಯರ ಶಾರೀರಿಕ ಭಾಷ್ಯ ಅಲ್ಲ. ಶಂಕರಾಚಾರ್ಯರ ಶಾರೀರಿಕ ಭಾಷ್ಯ ಅದೊಂದು ತಾತ್ಕಾಲಿಕವಾಗಿ ಒಂದು ಸಂದರ್ಭಕ್ಕಾಗಿ ಉದ್ದೇಶಿತವಾಗಿ ಆ ಒಂದು ಭಾಷ್ಯವನ್ನು ಅವ್ರು ನೀಡಿ ಜನರನ್ನ ಆ ಸಮಯಕ್ಕೆ ಅವರು ಒಂದು ಏನಂತ ಹೇಳ್ತಾರೆ, ಈ ಬುದ್ಧ ಮಾಡಿದಂತಹ ಒಂದು ಏನಂತ ಹೇಳ್ತಾರೆ, ಕೈತವ ಧರ್ಮ ಅಂತ ಹೇಳ್ತಾರೆ, ಅಥವಾ ಅವ್ರ ವೇದಗಳನ್ನ ಅಂದ್ರೆ ವೇದಗಳಿಲ್ಲ ಮತ್ತೆ ಭಗವಂತ ಇಲ್ಲ ಈ ರೀತಿ ಏನು ಪ್ರಚಾರ ಮಾಡ್ತಿದ್ರು ಆ ದಿಕ್ಕಿನಿಂದ ಜನರನ್ನ ಮತ್ತೆ ವೇದಗಳ ಕಡೆಗೆ ತಿರುಗಿಸೋದಕ್ಕಾಗಿ ಕೊಟ್ಟಂತಹ ಒಂದು ತಾತ್ಕಾಲಿಕ ಸಮಯಕ್ಕಾಗಿ ನೀಡಿದಂತಹ ಭಾಷ್ಯ ಅದು. ಆದ್ರೆ ಅದು ವಾಸ್ತವದಲ್ಲಿ ವೇದಾಂತ ಸೂತ್ರಗಳಲ್ಲಿ ಕೊಟ್ಟಿರುವಂತಹ ನಿಜವಾದ ವಿವರಣೆಯನ್ನ ಅದು ಕೊಡೋದಿಲ್ಲ ಅನ್ನೋದನ್ನ ಇಲ್ಲಿ ಹೇಳ್ತಾ ಇದ್ದಾರೆ. ಚೈತನ್ಯ ಮಹಾಪ್ರಭುಗಳು ಖಂಡಿತವಾಗಿಯೂ ಇದನ್ನ ದೃಢಪಡಿಸಿದ್ದಾರೆ. ಅಂದ್ರೆ ಅನೇಕ ಜನ ವೈಷ್ಣವರು ಕೊಟ್ಟಿರುವಂತದ್ದು ವೇದಾಂತ ಸೂತ್ರದ ಒಂದು ಭಾಷ್ಯ ಯಾವ ರೀತಿ ಇರ್ಬೇಕು ಅಂದ್ರೆ ಅದು ಭಕ್ತಿ ಸೇವೆಗೆ ಪೂರಕವಾಗಿರ್ಬೇಕು, ದೇವೋತ್ತಮ ಪರಮ ಪುರುಷನ ಬಗ್ಗೆ ಅದು ಉದ್ದೇಶಿತವಾಗಿರ್ಬೇಕು. ಅದನ್ನ ಹೊರತುಪಡಿಸಿ ಅಲ್ಲಿ ಭಗವಂತನೇ ಇಲ್ಲ ಅಥವಾ ನಾವೇ ಭಗವಂತ ಅನ್ನುವಂಥದ್ದು ಅಥವಾ ಭಗವಂತ ಅವನು ನಿರಾಕಾರ ಅನ್ನೋ ರೀತಿಯಲ್ಲಿ ಹೇಳುವಂಥದ್ದು ಇದೆಲ್ಲವೂ ಕೂಡ ನಿಜವಾದ ವೇದಾಂತ ಸೂತ್ರಗಳಿಗೆ ಇರುವಂತಹ ಸರಿಯಾದ ವಿವರಣೆ ಅಲ್ಲ ಅನ್ನೋದನ್ನ ಇಲ್ಲಿ ಚೈತನ್ಯ ಮಹಾಪ್ರಭುಗಳು ನಮ್ಗೆ ತಿಳಿಸ್ಲಿಕ್ಕೆ ಹೋಗಿದ್ದಾರೆ. ವಾಂಛಾಕಲ್ಪತರು ಕೃಪಾ ಸಿಂಧುಭ್ಯ ಏವ ಚ ಪತಿತನಾಂ ಪಾವನೇಭ್ಯೋ ವೈಷ್ಣವೇಭ್ಯೋ ನಮೋ ನಮಃ. ಅನಂತ ಕೋಟಿ ವೈಷ್ಣವಂತಿ ಕೀಜೆ ನಾಮಾಚಾರ್ಯ ಹರಿದಾಸ್ ಠಾಕೂರ್ ಕೀಜೆ. ಇಲ್ಲಿ ನೆರೆದಿರುವಂತಹ ಎಲ್ಲ ಭಕ್ತರಿಗೂ ಜೈ ಹರಿಕೃಷ್ಣ. ಕ್ಷಮಿಸಿ, ಇಲ್ಲಿ ಬಂದಿದ್ದಂತ ಅನೇಕ ಪದಗಳು ವಾಕ್ಯಗಳು ನನ್ನ ಏನಂತ ಸ್ಪಿನ್ ಆಗಿದ್ದು, ಅಂದ್ರೆ ನನ್ನ ಮೆದುಳಿಗೆ ಅದು ಹೋಗ್ಲೇ ಇಲ್ಲ. ಆದ್ರೆ ತುಂಬಾ ದೊಡ್ಡ ದೊಡ್ಡ ವಿಷಯಗಳು ಅಂತ ಅನಿಸ್ತಾ ಇತ್ತು. ನಿಮ್ಗೆ ಯಾರಿಗಾದ್ರೂ ಅರ್ಥ ಆಗಿದ್ರೆ ಹೇಳ್ಬೋದು. ಹರೇ ಕೃಷ್ಣ. ಹರೇ ಕೃಷ್ಣ ಮಾತಾಜಿ, ಧನ್ಯವಾದಗಳು. ಧನ್ಯವಾದಗಳು. ಹರೇ ಕೃಷ್ಣ ಮಾತಾಜಿ, ಧನ್ಯವಾದಗಳು. ಧನ್ಯವಾದಗಳು ಮಾತಾಜಿ. ಧನ್ಯವಾದಗಳು ಮಾತಾಜಿ. ಹರೇ ಕೃಷ್ಣ. ಅಟೆಂಡೆನ್ಸ್ ಆಗಿದೆ ಮಾತಾಜಿ ಎಲ್ಲರದ್ದು? ಹಾಕಿದ್ದೀವಿ ಮಾತಾಜಿ. ಎಲ್ಲಾದ್ರೂ ತಪ್ಪಾಗಿದ್ರೆ ದಯವಿಟ್ಟು ಕ್ಷಮಿಸಿ. ಏನ್ ಹೇಳಿದೆ ಅಂತ ನನಗೆ ಎಷ್ಟು ತಿಳಿತು ಅಷ್ಟೇ ಹೇಳಿದೀನಿ. ತುಂಬಾ ಕ್ಲಿಷ್ಟವಾಗಿದೆ ಮಾತಾಜಿ. ಚೈತನ್ಯ ಚರಿತಾಮೃತ ಅದಕ್ಕೆ ಹೇಳೋದು ಮಾತಾಜಿ ಪೋಸ್ಟ್ ಗ್ರಾಜುಯೇಷನ್ ಅಂತ ನಾವೇನಕ್ಕೋ ಕೈ ಹಾಕಿದೀವಿ ಅನಿಸುತ್ತೆ. ಓದವಾಗ ಅನ್ಸುತ್ತೆ ಇದು ತುಂಬಾ ದೊಡ್ಡದಕ್ಕೆ ಕೈ ಹಾಕ್ಬಿಟ್ಟಿದ್ದಾರೆ ಅಂತ. ಹರೇ ಕೃಷ್ಣ ಮಾತಾಜಿ, ಥ್ಯಾಂಕ್ ಯು ಸೋ ಮಚ್. ಧನ್ಯವಾದಗಳು ಮಾತಾಜಿ. ಹಾ ಮಾತಾಜಿ, ಥ್ಯಾಂಕ್ ಯು ಸೋ ಮಚ್ ಫಾರ್ ವಂಡರ್ಫುಲ್ ಕ್ಲಾಸ್. ಹರೇ ಕೃಷ್ಣ. ಹರೇ ಕೃಷ್ಣ ಮಾತಾಜಿ. ಎಂಡ್ ಮಾಡದ ಮಾತಾಜಿ? ಮಾತಾಜಿ ಧನ್ಯವಾದಗಳು. ಕೃಷ್ಣ ಮಾತಾಜಿ ಧನ್ಯವಾದಗಳು. ಧನ್ಯವಾದಗಳು ಮಾತಾಜಿ. ಹರೇ ಕೃಷ್ಣ.